ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಶ್ರಮವನ್ನು ಹಾಕಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಶ್ರೀನಿವಾಸ್ ಕೆ ರವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ಪ್ರಭು ಜಿ ರವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಜಿಲ್ಲೆ, ಇವರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲು ರಾತ್ರಿ ಅನ್ನದೇ ತಮ್ಮ ಶ್ರಮವನ್ನ ಹಾಕಿ ವಿನೂತನವಾಗಿ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ನಮಗೆ ಸಹಕಾರಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ಗಣ್ಯರು ಮಾಜಿ MLA ರಾದಂತ ನಿಂಗಪ್ಪರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಿಕಟಪೂರ್ವ MLA ಆದಂತ ಗಂಗಯ್ಯರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಇಲ್ಲಿ ನಾಡಿನ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀ ವೇಣುಗೋಪಾಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ಚಂದ್ರಶೇಖರ್ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಮಾಜಿ MLA ಆದಂತ ಶ್ರೀ ಕಿರಣ್ ಕುಮಾರ್ ಅವರು ಕೂಡ ಈ ವೇದಿಕೆ ಮೇಲೆ ಆಸೆಯಿಂದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಹಾಲು ಉತ್ಪಾದಕರು, ರೈತರು, ಸಮಸ್ತ ಸಾರ್ವಜನಿಕರ ಬಂಧುಗಳನ್ನ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮದ ಕರ್ತರು ಎಲ್ಲರೂ ನೀವೇ ಅಂತ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು, ಎಲ್ಲ ನಾಯಕರು, ಮುಖಂಡರುಗಳು, ಎಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಈ ಒಂದು ನನ್ನ ಆತ್ಮೀಯವಾದ ಸ್ವಾಗತವನ್ನ ಕೋರಿ ನಾನು ಸ್ವಾಗತ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್ವರನ್ನು ಆದರದಿಂದ ಈ ದಶಮಾನೋತ್ಸವದ ಆಚರಣೆಗೆ ಬರಮಾಡಿಕೊಂಡಂತಹ KMFನ ಮಾನ್ಯ MD ಶ್ರೀ ಜಗದೀಶ್ ಅವರಿಗೆ ನಮ್ಮ ಧನ್ಯವಾದಗಳು. ಬಂಧುಗಳೇ, ಇದೀಗ ಮತ್ತೊಂದು ಐತಿಹಾಸಿಕ ಕ್ಷಣದತ್ತ ನಾವೆಲ್ಲರೂ ಹೋಗುತ್ತಿದ್ದೇವೆ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯರು ದಯಮಾಡಿ ಮುಂಭಾಗಕ್ಕೆ ಬಂದು. ಆಮೇಲೆ ಈ ಕಾರ್ಯಕ್ರಮ ಬಹುಮುಖ್ಯವಾಗಿ ನಾನು ಕ್ಷಮೆ ಇರಲಿ ತಮ್ಮಲ್ಲಿ ಶ್ರೀ SV ರಂಗನಾಥ್ ಸಾಹೇಬರು ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮ ಜಾರಿಯಾದಂತಹ ಸಂದರ್ಭದಲ್ಲಿ ಅವರು ಮುಖ್ಯ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ರು. ಅವರ ಕೊಡುಗೆಯನ್ನು ನಾವು ಎಷ್ಟು ಸ್ಮರಿಸಿದ್ರು ಸಾಲದು. ಅವರನ್ನ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಅದೇ ರೀತಿ ಶ್ರೀ ಪ್ರೇಮ್ನಾಥ್ ರವರು ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು ಕಾಹಾಮ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ತಡವಾಗಿ ಹೇಳಿದಕ್ಕೆ ಕ್ಷಮೆ ಇರಲಿ ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ದೀಪವನ್ನ ಬೆಳಗಿಸೋದ್ರ ಮುಖೇನ ಈ ಅಭೂತಪೂರ್ವ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮಕ್ಕೆ ಇದೀಗ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸಹ ಇದಕ್ಕೆ ಸಹಕಾರ ನೀಡೋಣ. ಇಡೀ ಭಾರತದಲ್ಲಿ ಬಂಧುಗಳೇ ಗಮನಿಸಿ, ಕರ್ನಾಟಕದಲ್ಲಿ ಮಾತ್ರ 1 ಕೋಟಿಗೂ ಹೆಚ್ಚು ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಲು ನೀಡುತ್ತಿರುವಂತಹ ಕ್ರಾಂತಿಕಾರಕ ಯೋಜನೆ ಕ್ಷೀರಭಾಗ್ಯ. ಇದರ ದಶಮಾನೋತ್ಸವದ ಸಂಭ್ರಮದ ಆಚರಣೆ, ಜ್ಯೋತಿ ಬೆಳಗುವಿಕೆ ಸಾಧ್ಯವಾಗಿದೆ. ಇಂದು ಆ ಗೋಪಾಲನ ದಿನ, ಅರ್ಥಾತ್ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇದರ ಪ್ರಯುಕ್ತ ಕೃಷ್ಣನ ವಿಗ್ರಹಕ್ಕೆ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ. ಆರೋಗ್ಯವಂತ ಮಕ್ಕಳು ರಾಷ್ಟ್ರದ ಸಂಪತ್ತು. ಹಾಗೇನೆ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಅಪೌಷ್ಟಿಕತೆ, ರಕ್ತಹೀನತೆಯನ್ನು ನಿವಾರಿಸಿ ಮಕ್ಕಳನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸಲು ಹಾಗೂ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚುವ ನಿಟ್ಟಿನಲ್ಲಿ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ. ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಈ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಆ ಕೃಷ್ಣ ಪರಮಾತ್ಮನಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ನಂತರ ಮುಂದಿನ ಕಾರ್ಯಕ್ರಮದತ್ತ ತೆರಳೋಣ. ಆ ಕೃಷ್ಣನ ಆಶೀರ್ವಾದವನ್ನು ಪಡೆಯುವಂತಹ ಸಮಯ ಕೆಲವೇ ಕ್ಷಣಗಳಲ್ಲಿ. KMFನ ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಆ ಮುರಳಿ ಮೋಹನನ ಆ ಪ್ರತಿಬಿಂಬಕ್ಕೆ ಇದೀಗ ಪುಷ್ಪಾರ್ಚನೆ ಗಣ್ಯರಿಂದ. ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಇದೀಗ ಪುಷ್ಪಾರ್ಚನೆಯನ್ನು ನೆರವೇರಿಸಲಿದ್ದಾರೆ.
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಯಾದವನಿಗೆ ಗೋಪಾಲನಿಗೆ ನಮ್ಮ ಭಕ್ತಿಯ ನಮನ ಸಾಧ್ಯವಾಗಿದೆ. ಇನ್ನೀಗ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಬಟನ್ ಒತ್ತುವ ಮುಖೇನ ವಿವಿಧ ಅಭಿವೃದ್ಧಿಗಳಿಗೆ ಚಾಲನೆಯನ್ನ ನೀಡಬೇಕಾಗಿ ವಿನಂತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನ ಈಗ ಚಾಲನೆ ಕೊಡೋರಿದ್ದಾರೆ. ಮನೆ ಮನೆಗೆ ನಲ್ಲಿಯ ಮೂಲಕ, ನಳದ ಮೂಲಕ ಕುಡಿಯುವ ನೀರನ್ನ ಸುಮಾರು 125 ಗ್ರಾಮಗಳಿಗೆ 66 ಕೋಟಿ ವೆಚ್ಚದಲ್ಲಿ ಇಂದು ಆ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಹಾಗೂ ಶಿಲಾನ್ಯಾಸವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಸಮಗ್ರ ಶಾಲೆ, ಅಂಗನವಾಡಿ, ಆಸ್ಪತ್ರೆ, ಗ್ರಾಮೀಣ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಕಾಮಗಾರಿಗಳು, ಹೀಗೆ 145 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ನೆರವೇರಿಸಿದ್ದಾರೆ. ಅದೇ ರೀತಿ ಫಲಾನುಭವಿಗಳು ಕೂಡ ಸುಮಾರು 1500 ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ಕೂಡ ತಮ್ಮ ಅಮೃತ ಹಸ್ತದಿಂದ ನೀಡಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಗೃಹ ಸಚಿವರು, ಮಾನ್ಯ ಸಹಕಾರ ಸಚಿವರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ದೊಡ್ಡ ಚಪ್ಪಾಳೆಯ ಮೂಲಕ ಗೌರವವನ್ನು ನೀವೆಲ್ಲ ಸಲ್ಲಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ವಂದನೆಗಳು. ವಿಶಿಷ್ಟ ವಿನೂತನ ಯೋಜನೆಯೇ ಕ್ಷೀರಭಾಗ್ಯ. ಈ ಯೋಜನೆ ನಡೆದು ಬಂದ ದಾರಿ ಎಂಥದ್ದು, ಈ ವಿವರಗಳನ್ನು ನೀಡುವಂತಹ ಕಿರುಚಿತ್ರ ಈಗ ಪರದೆಯ ಮೇಲೆ. ಕ್ಷೀರಭಾಗ್ಯದ ಕಿರುಚಿತ್ರನ ಪ್ಲೇ ಮಾಡಿ ಪ್ಲೀಸ್. ಸರ್ಕಾರಗಳು ಜನರಿಗಾಗಿ ನೂರಾರು ಯೋಜನೆಗಳನ್ನ ಜಾರಿಗೆ ತರುತ್ತವೆ. ಆದರೆ ಎಲ್ಲ ಯೋಜನೆಗಳು ಮನೆ ಮನವನ್ನ ತಲುಪುವುದಿಲ್ಲ. ಯೋಜನೆಗಳು ನಿಜವಾಗಿ ಜನರಿಗೆ ತಲುಪಿದಾಗಲೇ ಅದಕ್ಕೊಂದು ಅರ್ಥ, ಜನ ಅದನ್ನ ಉಪಯೋಗಿಸಿಕೊಂಡಾಗಲೇ ಅದಕ್ಕೆ ಯಶಸ್ಸು. ಹೀಗೆ 10 ವರ್ಷಗಳ ಹಿಂದೆ ಕನ್ನಡ ನಾಡಿನ ಕಂದಮ್ಮಗಳಿಗಾಗಿ, ಕರ್ನಾಟಕದ ರೈತರ ಒಳಿತಿಗಾಗಿ ಹುಟ್ಟಿಕೊಂಡ ಯೋಜನೆಯೇ ಕ್ಷೀರಭಾಗ್ಯ ಯೋಜನೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲದ ದೂರದೃಷ್ಟಿಯ ಯೋಜನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಹಾಲು ಕೊಡುವುದರ ಮೂಲಕ ಜಾರಿಗೆ ತಂದರು. ಆ ಸಮಯದಲ್ಲಿ ಹೈನುಗಾರಿಕೆಯನ್ನೇ ಬದುಕನ್ನಾಗಿಸಿಕೊಂಡ ರೈತರ ಬದುಕಿಗೊಂದು ಕಾಯಕಲ್ಪ ನೀಡಬೇಕಾದ ಅಗತ್ಯವಿತ್ತು. ರೈತರಿಗೆ ಆರ್ಥಿಕ ಚೈತನ್ಯ ನೀಡೋದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಅಗತ್ಯವಿದ್ದ ಪೌಷ್ಟಿಕಾಂಶಯುಕ್ತ ಸತ್ವಭರಿತ ಹಾಲನ್ನ ನೀಡೋದು ಸರ್ಕಾರದ ಉದ್ದೇಶವಾಗಿತ್ತು. ಮಕ್ಕಳ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಾಲನ್ನು ಕರ್ನಾಟಕ ರಾಜ್ಯದಲ್ಲಿ ಕ್ಷೀರಭಾಗ್ಯ ಯೋಜನೆಯ ಮೂಲಕ ಶಾಲಾ ಮಕ್ಕಳಿಗೆ ನೀಡುತ್ತಿರುವುದರಿಂದ ಮುಗ್ಧ ಮನಸ್ಸಿನ ಮಕ್ಕಳ ಆರೋಗ್ಯವಂತ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿ ಹಾಕಿದಂತಾಗಿದೆ. ಜಿಲ್ಲೆಯಲ್ಲಿನ ಎಲ್ಲಾ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಕ್ಷೀರಭಾಗ್ಯ ಯೋಜನೆಯ ಮೂಲಕ ಹಾಲಿನ ಪುಡಿ ಸರಬರಾಜು ಮಾಡಲಾಗುತ್ತಿದೆ. ಯೋಜನೆಯಡಿ ಹಾಲಿನ ಪುಡಿಗೆ ನಿರಂತರವಾಗಿ ಉತ್ತಮ ದರ ದೊರಕಿದ್ದಲ್ಲದೆ ನಿಶ್ಚಿತ ಮಾರುಕಟ್ಟೆಯನ್ನು ಒದಗಿಸಿಕೊಡುವ ಮೂಲಕ ರೈತ ಹಾಲು ಉತ್ಪಾದನೆಗೆ ಸಕಾಲದಲ್ಲಿ ಬಿಲ್ಲನ್ನು ಪಾವತಿಸಲು ಸಹಕಾರಿಯಾಗಿದ್ದು, ಆರೋಗ್ಯವಂತ ಸಮಾಜವನ್ನು ರೂಪಿಸುವಲ್ಲಿ ಸಹಕಾರಿಯಾಗಿರುವ ಈ ಯೋಜನೆಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲೆಂದು ಆಶಿಸುತ್ತೇನೆ. ಸರ್ಕಾರಕ್ಕೂ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿಗೂ ಗೌರವ ಕೀರ್ತಿ ತಂದ ಯೋಜನೆ ಕ್ಷೀರಭಾಗ್ಯ ಯೋಜನೆ. ಮಕ್ಕಳ ಹಾಜರಾತಿಯಲ್ಲಿಯೂ ಹೆಚ್ಚಿನ ಸುಧಾರಣೆಯಾಗಿದೆ. ಇದು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರೆಯಲು ಅನುಕೂಲ ಮಾಡಿಕೊಟ್ಟ ಯೋಜನೆ ಕ್ಷೀರಭಾಗ್ಯ. ರೈತರಿಗೆ ಮತ್ತು ಶಾಲೆ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತದೆ. ನಮ್ಮ ಜಿಲ್ಲೆಯ ಮಕ್ಕಳಿಗೆ ಸರ್ಕಾರದ ಬಿಸಿ ಊಟದ ಜೊತೆಗೆ ಹಾಲು ಪೂರೈಸುವುದು ಅತಿ ಸಂತದ ಸುದ್ದಿಯಾಗಿದೆ.
ವಾರ್ಷಿಕವಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಗ್ರಾಮೀಣ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸುವ ಅದ್ಭುತ ಯೋಜನೆ ಕ್ಷೀರಭಾಗ್ಯ ಯೋಜನೆ. ಈ ಒಂದು ಕ್ಷೀರಭಾಗ್ಯದಿಂದ ಲಕ್ಷಾಂತರ ಬಡ ಮಕ್ಕಳ ಒಂದು ಪೌಷ್ಟಿಕತೆಗೆ ಆಧಾರವಾಗಿದೆ. ಹಾಲು ಉತ್ಪಾದಕರು ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಕ್ಕೂಟಗಳು ಇವತ್ತು ಆರ್ಥಿಕವಾಗಿ ಬಲಿಷ್ಠವಾಗಿದೆ. ಇವತ್ತು ಹಾಲು ಉತ್ಪಾದಕರಿಗೆ ವಿಶೇಷವಾದ ಒಂದು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಅನ್ನ ಕೊಡುವಂತ ಅವಕಾಶ ಸಿಕ್ಕಿದೆ. ಪ್ರತಿ ಮಗುವಿಗೆ ಒಂದು ಬಾರಿಗೆ ತಗಲುವ ವೆಚ್ಚ ಹಾಲು 150 ml, ಖರ್ಚು 5.67 ಪೈಸೆ, ಸಕ್ಕರೆ 10 ಗ್ರಾಂ, ವೆಚ್ಚ 32 ಪೈಸೆ, ಇಂಧನ 15 ಪೈಸೆ, ಇತರೆ 12 ಪೈಸೆ, ಒಟ್ಟು 6 ರೂಪಾಯಿ 26 ಪೈಸೆ. ನಾಡಿನ ಸರ್ವ ಮಕ್ಕಳ ಮೇಲೆ ಸಿದ್ದರಾಮಯ್ಯ ಅವರಿಗಿದ್ದ ಕಾಳಜಿ, ಮಮತೆ, ಅಮ್ಮನಂತಹ ವಾತ್ಸಲ್ಯ ಈ ಕ್ರಾಂತಿಕಾರಕ ಕ್ಷೀರಭಾಗ್ಯ ಯೋಜನೆಯ ಹುಟ್ಟಿಗೆ ಕಾರಣವಾಗಿತ್ತು. ಅಪೌಷ್ಟಿಕತೆಯನ್ನು ನಿವಾರಿಸಿ ಶಾಲೆಗಳಿಂದ ದೂರ ಉಳಿದ ಮಕ್ಕಳನ್ನು ಪರೋಕ್ಷವಾಗಿ ಶಾಲೆ ಕಡೆಗೆ ಸೆಳೆಯುವಲ್ಲಿ ಕೂಡ ಈ ಯೋಜನೆ ಸಹಕಾರಿಯಾಗಿದೆ. ಜೊತೆಯಲ್ಲಿ ರೈತರಿಗೂ ಈ ಯೋಜನೆಯಿಂದ ಪ್ರಯೋಜನವಾಗಿದೆ. ಕರ್ನಾಟಕ ಸಹಕಾರ ಹಾಲು ಮಂಡಳಕ್ಕೂ ಮತ್ತು ಕರ್ನಾಟಕ ರಾಜ್ಯದ 14 ಒಕ್ಕೂಟಗಳಿಗೂ ಹಾಗೂ ನಮ್ಮ ಕೆಎಂಎಫ್ಗೂ ಈ ಬೆಳವಣಿಗೆ ಪೂರಕವಾಗಿದೆ. ಅಪೌಷ್ಟಿಕತೆಯ ಸಮರದಲ್ಲಿ ನಿಧಾನವಾಗಿ ಯಶಸ್ಸು ಸಾಧಿಸೋದ್ರ ಜೊತೆಗೆ ಸಹಕಾರ ರಂಗದಲ್ಲಿ ಒಂದು ಅರ್ಥಪೂರ್ಣ ಯೋಜನೆ, ಅದುವೇ ಕ್ಷೀರಭಾಗ್ಯ. ಬಂಧುಗಳೇ, ಕ್ಷೀರಭಾಗ್ಯ ಯೋಜನೆಯ ನಡೆದು ಬಂದ ದಾರಿ ನೋಡಿದ್ರಿ. ಆದರೆ ಈ ನಿಟ್ಟಿನಲ್ಲಿ ಇಬ್ಬರು ಮಹನೀಯರುಗಳು ಇದರ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿದ್ದಾರೆ. ಅವರಿಗೆ ಇದೀಗ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಸನ್ಮಾನವನ್ನ ಮಾಡಲಿದ್ದಾರೆ. ಶ್ರೀ ಎಸ್ ವಿ ರಂಗನಾಥ್, ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ದಯಮಾಡಿ ಬಂದು ಆಸೀನರಾಗಬೇಕಾಗಿ ವಿನಂತಿ. ಹಾಗೆ ಕೆಎಂಎಫ್ನ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಪ್ರೇಮ್ನಾಥ್ ಅವರು. ಬಂಧುಗಳೇ, ಈ ಕ್ಷೀರಭಾಗ್ಯ ಯೋಜನೆಯ ಈ ಒಂದು ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ಭದ್ರವಾದ ಬುನಾದಿಯನ್ನ ಇವರಿಬ್ಬರು ಹಾಕಿದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಬ್ಬರಿಗೂ ನಾವೆಲ್ಲರೂ ಸಹ ಏಕಕಾಲದಲ್ಲಿ ಗೌರವವನ್ನ ಸೂಚಿಸೋಣ. ಎಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಂದ ಈ ಇಬ್ಬರು ಮಹನೀಯರಿಗೆ ಇದೀಗ ಗೌರವ ಸಮರ್ಪಣೆ. ಕ್ಷೀರ ಭಾಗ್ಯ ಯೋಜನೆಯ ಜಾರಿಯಲ್ಲಿ ಇವರಿಬ್ಬರು ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ಶ್ರೀ ಎಸ್ ವಿ ರಂಗನಾಥ್ ಹಾಗೂ ಶ್ರೀ ಪ್ರೇಮ್ನಾಥ್ ಅವರು. ದಯಮಾಡಿ ಶ್ರೀ ಎಸ್ ವಿ ರಂಗನಾಥ್ ಅವರು ಹಾಗೂ ಪ್ರೇಮ್ನಾಥ್ ಅವರು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಶ್ರೀ ಎಸ್ ವಿ ರಂಗನಾಥ್ 38 ವರ್ಷಗಳ ಕಾಲ ಸುದೀರ್ಘವಾಗಿ ದಕ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಎಸ್ ವಿ ರಂಗನಾಥ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಾಗರಿಕ ಸೇವಾ ಇಲಾಖೆಗಳ ವಿವಿಧ ಉನ್ನತ ಹುದ್ದೆಗಳಲ್ಲಿ ಅತ್ಯಂತ ದಕ್ಷವಾಗಿ ಸೇವೆ ಸಲ್ಲಿಸಿರುವ ಹಿರಿಮೆ ಅವರದ್ದು. ಬಂಧುಗಳೇ, ಇವರ ನಂತರ ಕೆಲವೇ ಕ್ಷಣಗಳಲ್ಲಿ ಇವರಿಗೆ ಶ್ರೀ ಎಎಸ್ ಪ್ರೇಮ್ನಾಥ್ ಅವರು, ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಹಾಲು ಮಹಾಮಂಡಳ, ಇದೀಗ ಅವರಿಗೆ ಗೌರವಾರ್ಪಣೆಯನ್ನ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ನೆರವೇರಿಸಲಿದ್ದಾರೆ. 40 ವರ್ಷಗಳ ಸುದೀರ್ಘ ದಕ್ಷ ಸೇವೆ ಶ್ರೀ ಪ್ರೇಮ್ನಾಥ್ ಅವರದ್ದು. ಹಾಲು ಶೇಖರಣೆ, ಸಂಸ್ಕರಣೆ, ಉತ್ಪನ್ನ ಅಭಿವೃದ್ಧಿ, ಮಾರುಕಟ್ಟೆ ಮತ್ತು ಆಡಳಿತ ವಿಭಾಗದಲ್ಲಿ ಅತ್ಯುತ್ತಮ ಸೇವೆಯನ್ನ ನಿರ್ವಹಣೆ, ವ್ಯವಸ್ಥಾಪಕರು, ಪ್ರಧಾನ ವ್ಯವಸ್ಥಾಪಕರು, ಕಾರ್ಯನಿರ್ವಾಹಕ ನಿರ್ದೇಶಕರು, ಹೀಗೆ ಹಲವು ಹುದ್ದೆಗಳಲ್ಲಿ ತಮ್ಮನ್ನೇ ಆದ ವಿಶಿಷ್ಟ ಛಾಪನ್ನ ಶ್ರೀ ಪ್ರೇಮ್ನಾಥ್ ಅವರು ಮೂಡಿಸಿದ್ದಾರೆ. ಇವರು ಕೊಟ್ಟಂತ ಕೊಡುಗೆಯನ್ನ ರಾಜ್ಯ ಇವತ್ತು ಅನುಭವಿಸ್ತಾ ಇದೆ. ಅವರ ಒಂದು ಸಾರ್ಥಕ ಒಂದು ಸೇವೆಯನ್ನ ನಾವು ಸ್ಮರಿಸ್ತಿದ್ರೆ ಖಂಡಿತವಾಗ್ಲೂ ಕ್ಷೀರಭಾಗ್ಯ ಯೋಜನೆಗೆ ನ್ಯಾಯವನ್ನ ಸಲ್ಲಿಸಿದಾಗ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಸನ್ಮಾನ್ಯ ಸಚಿವರ ಅನುಮತಿಯನ್ನ ಪಡೆದು ನಾವೀಗ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಹಾಗೆ ಹಿಂದೆ ನಿವೃತ್ತರಾದಂತ ಶ್ರೀ ಪ್ರೇಮ್ನಾಥ್ ರವರು 1 ನಿಮಿಷಗಳ ಕಾಲ ಈ ಯೋಜನೆ ಜಾರಿಯಾದ ರೋಚಕ ರೀತಿಯನ್ನ ಅವರು 1 ನಿಮಿಷಗಳಲ್ಲಿ ವಿವರಿಸಬೇಕು. ಹೆಚ್ಚಿನ ಸಮಯಾವಕಾಶದ ಕೊರತೆ ಇರೋದ್ರಿಂದ ಅವರು ಹೆಚ್ಚು ಸಮಯವನ್ನು ತೆಗೆದುಕೊಳ್ಬಾರ್ದು ಅಂತ ಕೋರ್ತಾ ದಯವಿಟ್ಟು ಪ್ರೇಮ್ನಾಥ್ ರವರು ನಿಮ್ಮನ್ನೆಲ್ಲನ ಉದ್ದೇಶಿಸಿ 1 ನಿಮಿಷಗಳ ಕಾಲ ಮಾತಾಡಬೇಕಂತ ನಾನು ಕೋರ್ಕೊಳ್ತೇನೆ. ಸನ್ಮಾನಿತರ ಪರವಾಗಿ ದಯವಿಟ್ಟು ಶ್ರೀ ಎಎಸ್ ಪ್ರೇಮ್ನಾಥ್ ಅವರು ಈ ಒಂದು ಸದುದ್ದೇಶದ ಮಹತ್ವದ ವಿವರಗಳನ್ನ ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ನಿಮ್ಮ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ಪ್ರೇಮ್ನಾಥ್.
ಎಲ್ಲ ರೈತರಿಗೂ ಹಾಲು ಉತ್ಪಾದಕರಿಗೂ ನನ್ನ ನಮನಗಳು. ಇಂದು ಕೃಷ್ಣ ಜನ್ಮಾಷ್ಟಮಿ, ಎಲ್ರಿಗೂ ಶುಭಾಶಯಗಳು. ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ KMFಗೆ ಕೃಷ್ಣನ ಪರವಾಗಿ ಅಥವಾ ಕೃಷ್ಣನಂತೆ ಗೋಪಾಲಕರಿಗೆ ನೆರವು ನೀಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು. ನಿಮಗೆ ಗೊತ್ತಿದೆಯಲ್ವೋ, ಅವರು ಅಂದ್ರೆ ಕೆಲವ್ರಿಗೆ ಮರ್ತಿರ್ಬೋದು, 1986-87ರಲ್ಲಿ ಅವರು ಡೈರಿ ಮಿನಿಸ್ಟರ್ ಆಗಿದ್ರು, ನಮ್ಮ ಪಶುಸಂಗೋಪನಾ ಇಲಾಖೆಯ ಮಿನಿಸ್ಟರ್ ಆಗಿದ್ರು, ಹಾಗೆ ನಮ್ಮ KMFಗೆ ಚೇರ್ಮನ್ ಕೂಡ ಆಗಿದ್ರು. ಆಗಲೇ ಅವರಿಗೆ ಡೈರಿ, ನಮ್ಮ ತುಮಕೂರು ಡೈರಿಗೆ ಬಂದಿದ್ದಾರೆ. ತುಮಕೂರು ಡೈರಿಲಿ 1 hour ಇದ್ದಾರೆ ಅವತ್ತು. ಅವಾಗ ಬಂದಾಗ ಈ ಹಾಲಿನ ಪ್ರತಿಯೊಂದು ಅಂಶ ಫ್ಯಾಟ್ ಬಗ್ಗೆ ನಮಗಿನ ಚೆನ್ನಾಗಿ ಹೇಳಿ ಅರ್ಥಕೊಂಡವರು KMF ಚೇರ್ಮನ್ ಆಗಿ ಹಾಲಿನ ಡೈರಿಗಳನ್ನ ಫಸ್ಟ್ ಟೈಮ್ ರೈತರ ಸುಪರ್ದಿಗೆ ಅಂದ್ರೆ ಹಾಲು ಒಕ್ಕೂಟಗಳಿಗೆ ಅದನ್ನ ವರ್ಗಾವಣೆ ಮಾಡಿದ್ದು ನಮ್ಮ ಸಿದ್ದರಾಮಯ್ಯನವರ ಕಾಲದಲ್ಲಿ. ಅದು ಮೊದಲ ಹೆಜ್ಜೆ. ಅಂದ್ರೆ ಒಕ್ಕೂಟಗಳು ಕಾರ್ಪೊರೇಷನ್ ಆಡಳಿತದ ಬದಲು ಹಾಲು ಒಕ್ಕೂಟಗಳ ಆಡಳಿತಕ್ಕೆ ಬರಲಿ ಅಂತ ಹೇಳಿ ಆ ಡೈರಿಗಳನ್ನ ವರ್ಗಾವಣೆ ಮಾಡಿದ್ರು. ನಂತರ ಅವರು ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಕ್ಷೀರಭಾಗ್ಯ ಯೋಜನೆ, ನಾನು MD ಆಗಿದ್ದೆ, ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ರಂಗನಾಥ್ ಅವರಿದ್ರು, ಚೀಫ್ ಸೆಕ್ರೆಟರಿ ಆಗಿದ್ರು. ಅವಾಗ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ 2013ರಲ್ಲಿ ಅಧಿಕಾರ ವಹಿಸ್ಕೋತಾರೆ. ಆಗ ಅವರು ಫಸ್ಟ್ ಅಧಿಕಾರ ವಹಿಸ್ಕೋಬೇಕಾದ್ರೆ ಒಂದು ಫೋನ್ ಮಾಡ್ತಾರೆ. ಏನಂದ್ರೆ ₹2 ಇರೋ ಪ್ರೋತ್ಸಾಹಧನ, ರೈತರಿಗೆ ಕೂಡ ₹2 ಪ್ರೋತ್ಸಾಹಧನ ₹4 ಮಾಡಬೇಕು ಅಂತ ಇದ್ದೇನೆ. ಅಲ್ಲಿ ನಿಮ್ಮ ಡೈರಿನಲ್ಲಿ ಫೆಸಿಲಿಟಿ ಇದೆಯಾ, ಹೆಚ್ಚು ಹಾಲು ಬಂದ್ರೆ ಅಂತ ಹೇಳಿ ಮಾಡಿ ಸರ್ ಅಂತ ಹೇಳ್ತೀವಿ. ತಕ್ಷಣ ನೆಕ್ಸ್ಟ್ ಡೇ ಅವರು ನಮ್ಮಲ್ಲಿ ತೊಂದರೆಗಳಿದ್ರು ಕೂಡ KMF ಅಲ್ಲಿ ಹಾಲಿನ ಹೆಚ್ಚುವರಿ ಹಾಲಿನ ನಿರ್ವಹಣೆ ಮಾಡಕ್ಕೆ ತೊಂದರೆ ಇದ್ರು ಕೂಡ ನಾವು ಅವರು CM ಸಾಹೇಬರು ₹2 ಇರೋದನ್ನ ರೈತರಿಗೆ ₹4 ಮಾಡ್ತಾರೆ. ಅಧಿಕಾರ ವಹಿಸಿಕೊಂಡ ಮೊದಲನೇ ದಿನ 2013ರಲ್ಲಿ. ಅದ ನಂತರ ನಮಗೆ ಹಾಲು ಹೆಚ್ಚುವರಿ ಈಗ ಸಂಗ್ರಹಣೆ ಬರುತ್ತೆ, ಆಗ್ಲೇ ಸಮೃದ್ಧಿ ಆಗಿರುತ್ತೆ. ನಮಗೆ 55 ಲಕ್ಷ ಲೀಟರ್ ಹಾಲು ಬರ್ತಾ ಇದ್ದಾಗ ನಮಗೆ ಕೇವಲ 29 ಲಕ್ಷ 30 ಲಕ್ಷ ಮಾರಾಟ ಆಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಒಂದು ದಿವಸ ಅವಾಗ ನಮ್ಮ ಜಯಚಂದ್ರ ಅವರು ಕೂಡ ಪಶುಸಂಗೋಪನಾ ಮಂತ್ರಿಗಳಾಗಿರ್ತಾರೆ. ಅವರು ನಾವು ಪ್ರಯತ್ನ ಪಡ್ತೀವಿ, ಏನಾದ್ರೂ ಒಂದು ಯೋಜನೆ ಮಾಡಬೇಕು, ಸರ್ಪ್ಲಸ್ ಹಾಲು ಈ ಹೆಚ್ಚುವರಿ ಹಾಲನ್ನ ವಿತರಣೆ ಮಾಡಬೇಕು, ರೈತರಿಗೆ ರಜಾ ಕೊಡಬಾರ್ದು, ಹಾಲು ಸಂಗ್ರಹಣೆ ರಜಾ ಕೊಡಬಾರ್ದು ಅಂತ. CM ಅವರು ಹೇಳಿರ್ತಾರೆ, ಪ್ರೇಮ್ನಾಥ್ ಯಾವುದೇ ಕಾರಣಕ್ಕೂ ರೈತರಿಗೆ ರಜಾ ಕೊಡಬಾರ್ದು, ಹೆಚ್ಚುವರಿ ಹಾಲನ್ನ ನಿರ್ವಹಣೆ ಮಾಡ್ಬೇಕು ನೀನು ಅಂತ. ಅದೇ ರೀತಿ ನಮಗೆ ಹಾಲು ಜಾಸ್ತಿ ಆದಾಗ ನಮಗೆ ಫೆಸಿಲಿಟೀಸ್ ಇರಲ್ಲ, ಅದು CM ಸಾಹೇಬ್ರಿಗೂ ಗೊತ್ತಿರುತ್ತೆ. ಅಂತ ಸಂದರ್ಭದಲ್ಲಿ ಒಂದ್ ದಿವಸ ನಾನು ಅವ್ರು ಸೀದಾ ಅವ್ರ ಮನೆಗೆ 6:15 ಗಂಟೆ 7 ಗಂಟೆಗೆ ಹೋಗ್ತೀನಿ. ಅದು ಮುಖ್ಯ ಕಾರ್ಯದರ್ಶಿಗಳೊಡನೆ ಒಂದು ಅರ್ಜೆಂಟ್ ಏನೋ ವಿಚಾರಕ್ಕೆ ಒಂದು ಭೇಟಿಯ ಸಮಯ. ಹೋದಾಗ 7 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಏನಪ್ಪಾ ಇದು ಅಂದಾಗ, ಹಾಲು ಹೆಚ್ಚಾಗಿದೆ ಸರ್, ನಾವು ಮಕ್ಕಳಿಗೆ ಇದನ್ನ ಕೊಡೋಣ, 1 ಕೋಟಿ ಮಕ್ಕಳಿಗೆ ಈ ಕ್ಷೀರಭಾಗ್ಯ, ಅವಾಗ ಇನ್ನೂ ಹೆಸರಿಟ್ಟಿರಲ್ಲ, ಹಾಲನ್ನ ಕೊಡೋಣ, ನಮ್ಗೊಂದು 10 ಲಕ್ಷ ಹಾಲು ವಿತರಣೆ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ. ಬಹಳ ಒಳ್ಳೆ ಯೋಜನೆ ಮಾಡೋಣ, ಆದ್ರೆ ಅನ್ನಭಾಗ್ಯ ಮಾಡಿ ನಮಗೆ ಆರ್ಥಿಕವಾಗಿ ಸರ್ಕಾರದಲ್ಲಿ ಸ್ವಲ್ಪ ಮುಗ್ಗಟ್ಟಿದೆ, ಏನ್ ಮಾಡೋದು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಬರ್ತಾರೆ, ರಂಗನಾಥ್ ಅವರು ಅಲ್ಲೇ ಇರ್ತಾರೆ. ಅವ್ರು ಹೇಳ್ತಾರೆ, ನಾವು ಸ್ವಲ್ಪ ನಮ್ಮ ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ರಿಯಲೊಕೇಶನ್ ಮಾಡಿ ಹೇಗಾದ್ರೂ ಮಾಡೋಣ, ಯೋಜನೆ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ರಂಗನಾಥ್ ಅವರು ಬೆಂಬಲ ಕೊಡ್ತಾರೆ. ಇದರಿಂದ ಆ ಯೋಜನೆ ತಕ್ಷಣ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲಿ 15 ನಿಮಿಷದಲ್ಲಿ ಈ ಯೋಜನೆಯನ್ನ ಒಪ್ತಾರೆ. ಇದು ಅವರ ಒಂದು ದೊಡ್ಡ ಗುಣ. ಅವ್ರು ಇಲ್ದೋಗಿದ್ರೆ ನೋಡಿ, ಅವಾಗ ಬಜೆಟ್ ನಲ್ಲಿ ಇರ್ಲಿಲ್ಲ, ಪ್ರಣಾಳಿಕೆಯಲ್ಲಿ ಇರ್ಲಿಲ್ಲ, ಪಕ್ಷದ ಪ್ರಣಾಳಿಕೆಯಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ರೈತರ ಹಿತ ದೃಷ್ಟಿಯಿಂದ, ನಮ್ಮ ಮಕ್ಕಳ ಹಿತ ದೃಷ್ಟಿಯಿಂದ ಅದನ್ನ 15 ನಿಮಿಷದಲ್ಲಿ ಒಪ್ಪಿ ಕ್ಷೀರಭಾಗ್ಯ ಯೋಜನೆ ಆಗುತ್ತೆ. ಅದು 10 ವರ್ಷಗಳ ಕಾಲ ಈಗ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದಿಸಿ, ನಮಗೆ ಎಲ್ಲ ರೀತಿಯಲ್ಲೂ ನೆರವು ನೀಡ್ತಾರೆ, ಅವರಿಗೆ ಅಭಿನಂದನೆಯನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತೆ ಈಗ ಸನ್ಮಾನ ಮಾಡಿದ್ದಕ್ಕೆ ಕೂಡ ನನ್ನ MD ಅವರಿಗೆ ಮತ್ತು ಅಧ್ಯಕ್ಷರಿಗೆ ನಮಸ್ಕಾರಗಳು, ವಂದನೆ. ಕ್ಷೀರಭಾಗ್ಯ ಯೋಜನೆಯ ಹಿಂದಿನ ಆ ಕಥೆಯನ್ನ ಕೆಲವೇ ಪದಗಳಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಶ್ರೀ ಪ್ರೇಮ್ನಾಥ್ ಅವರು. ಅವರಿಗೆ ಧನ್ಯವಾದಗಳ ಸಮರ್ಪಣೆ. ಬಂಧುಗಳೇ, ಇದೀಗ ಕ್ಷೀರಭಾಗ್ಯ ದಶಮಾನೋತ್ಸವದ ಪ್ರಯುಕ್ತ 10 ಶಾಲಾ ಮಕ್ಕಳಿಗೆ ಹಾಲನ್ನ ವಿತರಣೆ ಮಾಡಲಾಗುತ್ತೆ. ಈ 10 ಜನ ಮಕ್ಕಳು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರಿಂದ ಹಾಲನ್ನು ಸ್ವೀಕಾರ ಮಾಡಿ ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವ ಸಂಭ್ರಮಾಚರಣೆಯ ಅರ್ಥಪೂರ್ಣ ಚಾಲನೆಗೆ ಒಂದು ಮೆರಗನ್ನ ನೀಡ್ತಾ ಇದ್ದಾರೆ ಈ ಎಲ್ಲ ಮಕ್ಕಳು. 10 ಜನ ಶಾಲಾ ಪುಟಾಣಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ನಾವೆಲ್ಲರೂ ಅವರನ್ನ ಹಾರೈಕೆಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಸರ್ವ ಅತಿಥಿಗಳು ಆ ಎಲ್ಲ ಮಕ್ಕಳಿಗೆ ಕ್ಷೀರವನ್ನ, ಹಾಲನ್ನ ಅರ್ಥಾತ್ ಅಮೃತವನ್ನ ನೀಡುವುದರ ಮುಖೇನ ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಸಾಕ್ಷಿಯಾಗುತ್ತಿದ್ದಾರೆ. ಬಂಧುಗಳೇ, ದಿನಾಂಕ 1/8/2013 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ
ಮಕ್ಕಳಿಗೆ ಅಮೃತ ಸಮಾನವಾದ ಹಾಲು ಕುಡಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಇದೀಗ ಈ ಒಂದು ವಿಶೇಷವಾಗಿರತಕ್ಕಂಥ ದಶಮಾನೋತ್ಸವಕ್ಕೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡು ರಾಷ್ಟ್ರಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿದೆ. ಸದೃಢ ಶರೀರ, ಸದೃಢ ಮನಸ್ಸು, ಮಕ್ಕಳಲ್ಲಿ ಚೈತನ್ಯ ಭರಿತ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವರ್ಧನೆಗೆ ಸಹಕಾರಿಯಾಗುವಂತೆ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಈ ಕ್ಷೀರಭಾಗ್ಯದ ಮುಖೇನ ಮಕ್ಕಳಲ್ಲಿ ಹೊಸ ಉಲ್ಲಾಸ, ಹೊಸ ಚೈತನ್ಯದೊಂದಿಗೆ ಶಾಲೆಗೆ ನಿರಂತರವಾಗಿ ಬರ್ತಾರೆ. ಯಾವುದೇ ರೀತಿಯಾದಂತಹ ಡ್ರಾಪ್ ಔಟ್ ಇರೋದಿಲ್ಲ. ಈ ಕಾರಣದಿಂದ ಮಕ್ಕಳಿಗೆ ಇದು ವರದಾನ. ಇಡೀ ರಾಷ್ಟ್ರದ ಗಮನವನ್ನ ಸೆಳೀತಾ ಇದೆ ಕ್ಷೀರಭಾಗ್ಯ ಯೋಜನೆ. ಇದರ ದಶಮಾನೋತ್ಸವದ ಸುಸಂದರ್ಭ ಇದು. ಮಕ್ಕಳೊಟ್ಟಿಗೆ ಮಗುವಾಗಿ ಸಂಭ್ರಮಿಸುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮಕ್ಕಳೆಲ್ಲರೂ ಸಹ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಮಕ್ಕಳಿಗೂ ಸಹ ಕ್ಷೀರಭಾಗ್ಯ ಯೋಜನೆ ಲಭಿಸಲಿ. ಇನ್ನು ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡುವಂತಹ ಸಮಯ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಇದಕ್ಕಾಗಿ ಕೆಎಂಎಫ್ನ ಮಾನ್ಯ ಅಧ್ಯಕ್ಷರು ಶ್ರೀ ಭೀಮಾ ನಾಯಕ್ ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇವೆ. ಪ್ರಾಸ್ತಾವಿಕ ನುಡಿಗಳು ಶ್ರೀ ಭೀಮಾ ನಾಯಕ್ ಅವರಿಂದ. ಶ್ರೀ ಭೀಮಾ ನಾಯಕ್ ಅವರು ಪ್ರಾಸ್ತಾವಿಕ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮಧುಗಿರಿ ಪಟ್ಟಣದಲ್ಲಿ ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವದ ಸಂಭ್ರಮಾಚರಣೆಯ ಈ ಒಂದು ಸಮಾರಂಭದ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಉದ್ಘಾಟಕರು, ಈ ಒಂದು ಕ್ಷೀರಭಾಗ್ಯ ಯೋಜನೆಯ ರೂವಾರಿಗಳು, ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಬಂದಂತ 65 ವರ್ಷದ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಬಡವರ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆಯ ಮೂಲಕ ಹಾಲನ್ನ ವಿತರಣೆ ಮಾಡೋದರ ಜೊತೆಗೆ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದ ಮಕ್ಕಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದಂತ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ಶೋಷಿತ ದಮನಿತ ಸಮಾಜದ ನಾಯಕರು, ಅಭಿವೃದ್ಧಿಯ ಹರಿಕಾರರು, ನುಡಿದಂತೆ ನಡೆದಂಥ 2023ರಲ್ಲಿ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ಯೋಜನೆಯನ್ನ ಜಾರಿ ಮಾಡಿದಂಥ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ತುಮಕೂರು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಕೆಪಿಸಿಸಿಯ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರೇ, ಹಾಗೇನೆ ನಮ್ಮ ಸಹಕಾರ ಸಚಿವರು, ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಹಿರಿಯ ಅಣ್ಣನ ಸಮಾನರಾದಂಥ ರಾಜಣ್ಣನವರೇ, ಪಶುಸಂಗೋಪನಾ ಸಚಿವರು ಹಾಗೂ ಮಾನ್ಯ ಸಚಿವರಾದಂಥ ವೆಂಕಟೇಶಣ್ಣವರೇ, ಮಾಜಿ ಸಚಿವರು, ಸಿರಾ ಕ್ಷೇತ್ರದ ಶಾಸಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಜಯಚಂದ್ರ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂಥ ತುಮಕೂರಿನ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಶಾಸಕ ಮಿತ್ರರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ವಿಧಾನ ಪರಿಷತ್ತಿನ ಸದಸ್ಯರೇ ಹಾಗೂ
ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ 14 ನಮ್ಮ ಒಕ್ಕೂಟದ ಅಧ್ಯಕ್ಷರುಗಳೇ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾದಂತ ಗೌರವಾನ್ವಿತ ನಮ್ಮ ಎಲ್ಲ ಅಧಿಕಾರಿ ಸ್ನೇಹಿತ ಮಿತ್ರರೇ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದಂತ ಎಲ್ಲ ಹಾಲು ಉತ್ಪಾದಕ ರೈತ ಬಾಂಧವರೇ ಹಾಗೂ ಎಲ್ಲ ಹಿರಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತು ಮಧುಗಿರಿ ಪಟ್ಟಣದಲ್ಲಿ ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವದ ಕಾರ್ಯಕ್ರಮ ಬಹುಶಃ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಪ್ರಥಮವಾಗಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 14 ಒಕ್ಕೂಟಗಳಲ್ಲಿ ಹೆಚ್ಚುವರಿ ಹಾಲು ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು. ಇದರ ಉದ್ದೇಶ ಸನ್ಮಾನ್ಯ ಸಿದ್ದರಾಮಯ್ಯನವರ ದೂರದೃಷ್ಟಿ, ಶಿಕ್ಷಣ ಮತ್ತು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಬಹುಶಃ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಅಂಗನವಾಡಿ ಶಾಲೆ ಮಕ್ಕಳಿಗೆ ಈ ಒಂದು ಕ್ಷೀರಭಾಗ್ಯದ ಯೋಜನೆಯ ಮೂಲಕ ಹಾಲನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಬಹುಶಃ ಈ ಯೋಜನೆಯನ್ನ ಜಾರಿ ಆದಮೇಲೆ ಬಹುಶಃ ನನಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು ನೆನಪಿಗೆ ಬರುತ್ತೆ. ಆತ್ಮೀಯ ಬಂಧುಗಳೇ, ಯಾವ ಗ್ರಾಮಗಳಲ್ಲಿ, ಯಾವ ಹಳ್ಳಿಗಳಲ್ಲಿ, ಯಾವ ಪಟ್ಟಣಗಳಲ್ಲಿ ಗುಡಿಗಳ ಗಂಟೆಗಳಿಂದ ಹೆಚ್ಚು ಶಾಲೆಗಳ ಗಂಟೆ ಸದ್ದು ಕೇಳುತ್ತೆ, ಆ ದೇಶ ಪ್ರಗತಿ ಸಾಧಿಸುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು ನನಗೆ ನೆನಪು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕ್ಷೀರಭಾಗ್ಯ ಯೋಜನೆ ಮೂಲಕ ಏನಿವತ್ತು ನಮ್ಮ 14 ಒಕ್ಕೂಟಗಳಿಗೆ ಬಹುಶಃ ಈ ಯೋಜನೆಯಿಂದ ಬರೀ ಶಾಲಾ ಮಕ್ಕಳಿಗೆ ಪ್ರಯೋಜನ ಆಗಿಲ್ಲ ಆತ್ಮೀಯ ಬಂಧುಗಳೇ, ಅದರ ಜೊತೆಗೆ ನಮ್ಮ 14 ಒಕ್ಕೂಟಗಳು, ಅದರ ಜೊತೆಗೆ ಏನು 27 ಲಕ್ಷ ಏನು ರೈತರು ನಮ್ಮ ಹಾಲು ಉತ್ಪಾದಕರಿದ್ದಾರೆ ಅವರಿಗೆ ಪರೋಕ್ಷಕವಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಆತ್ಮೀಯ ಬಂಧುಗಳೇ, ಇವತ್ತು 82-85 ಲಕ್ಷ ಲೀಟರ್ ನಮ್ಮ ಹಾಲಿನ ಶೇಖರಣೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮಗೆ 1,25 ಲಕ್ಷ ಹಾಲು ಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಈ ರಾಜ್ಯದ ರೈತರಿಗೆ 3 ರೂಪಾಯಿಯನ್ನ ಹೆಚ್ಚು ಮಾಡ್ತಕ್ಕಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು. ಇವತ್ತು ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಈಗೇ ತಾನೇ ನಮ್ಮ ಸರ್ಕಾರ ಬಂದಿದೆ, ಇನ್ನು ನಾನು ಮುಖ್ಯಮಂತ್ರಿಯಾಗಿ ಕೇವಲ 1 ತಿಂಗಳಾಗಿದೆ, ಈಗ ಹೆಚ್ಚು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ 27 ಲಕ್ಷ ಹಾಲು ಉತ್ಪಾದಕರ ಪರವಾಗಿ 14 ಒಕ್ಕೂಟದ ಎಲ್ಲ ನಮ್ಮ ಅಧ್ಯಕ್ಷರ ಪರವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತೀನಿ ಆತ್ಮೀಯ ಬಂಧುಗಳೇ. ಹಾಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಬಹುಶಃ ಮಧುಗಿರಿ ಕ್ಷೇತ್ರದಲ್ಲಿ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಮಾತನಾಡಕ್ ಹೋಗಲ್ಲ. ನಾನು ಈ ವೇದಿಕೆ ಮೂಲಕ ಸಹಕಾರ ಸಚಿವರನ್ನ, ಪಶುಸಂಗೋಪನೆ ಸಚಿವರನ್ನ, ಜೊತೆಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು ಕ್ಷೀರಭಾಗ್ಯದ ಯೋಜನೆಯ ಮೂಲಕ ಇವತ್ತು ನಮ್ಮ KMF-ಗೆ ನಮ್ಮ ಎಲ್ಲ ಒಕ್ಕೂಟಕ್ಕೆ ತಾವು ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದಿರಿ. ನನ್ನ ಒಂದು ಈ ವೇದಿಕೆ ಮೂಲಕ 27 ಲಕ್ಷ ಹಾಲು ಉತ್ಪಾದಕರ ಪರವಾಗಿ ಎಲ್ಲ ಒಕ್ಕೂಟದ ಪರವಾಗಿ ಏನ್ ನಾವು ಪೌಡರ್ ಅನ್ನ ಕೊಡ್ತೀವಿ ಸರ್, ಅದರ ದರವನ್ನ ಹೆಚ್ಚು ಮಾಡಬೇಕಂತ ನಾನು ವಿನಂತಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಂದಿನಿ, ಜೈ ಸಿದ್ದರಾಮಯ್ಯ. ಅತ್ಯಂತ ಅರ್ಥಪೂರ್ಣವಾದ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀ LBP ಭೀಮಾನಾಯಕ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಹಾಲು ಮಹಾಮಂಡಳ ಅವರಿಗೆ ವಂದನೆಗಳು, ಧನ್ಯವಾದಗಳು. ಕ್ಷೀರಭಾಗ್ಯದ ದಶಮಾನೋತ್ಸವದ ಶುಭ ಸಂದರ್ಭಕ್ಕಾಗಿ ಸ್ಮರಣ ಸಂಚಿಕೆಯೊಂದು ಇದೀಗ ಬಿಡುಗಡೆಯಾಗಲಿದೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಒಟ್ಟಾಗಿ ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ಆಗು ಮಾಡಿಕೊಡಬೇಕಾಗಿ ಕೋರಿಕೆ. 1 ದಶಕದ ಯಶಸ್ವಿ ಹೆಜ್ಜೆಗಳನ್ನ ದಾಖಲಿಸುತ್ತಿರುವಂತಹ ಕ್ಷೀರಭಾಗ್ಯ ಯೋಜನೆಯ ಸಮಸ್ತ ವಿವರಗಳನ್ನ ನೀಡುವಂತಹ ಸ್ಮರಣ ಸಂಚಿಕೆ ಇದಾಗಿದೆ.
ಬಂಧುಗಳೇ, ಕ್ಷೀರಭಾಗ್ಯ ಯೋಜನೆಯ ಈ ಸಂದರ್ಭದಲ್ಲಿ ಈ ಸ್ಮರಣ ಸಂಚಿಕೆಯನ್ನು ಹೊರತರಲಾಗಿದೆ. ಈ ಸ್ಮರಣ ಸಂಚಿಕೆಯಲ್ಲಿ ಹಲವು ಮಾಹಿತಿಗಳು ಒಳಗೊಂಡಿವೆ. ಈ ಸ್ಮರಣ ಸಂಚಿಕೆಯ ಬಿಡುಗಡೆ ಇದೀಗ ಸಾಕಾರಗೊಂಡಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಹೊಸ ಚಿಂತನೆಯೊಂದಿಗೆ ಹೊಸ ದಿಕ್ಕಿನೆಡೆಗೆ ಸಹಕಾರ ಚಳುವಳಿಯ ನಿಟ್ಟಿನಲ್ಲಿ ಈ ಒಂದು ಸ್ಮರಣಿಕೆಯನ್ನು ಸಹ ಮುಖ್ಯಮಂತ್ರಿಗಳು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಕೆಎಂಎಫ್ ದಶಮಾನೋತ್ಸವದ ಸವಿ ನೆನಪಿಗಾಗಿ ಸ್ಮರಣ ಸಂಚಿಕೆ, ಅಲ್ಲದೆ ಸಹಕಾರ ಇಲಾಖೆಯ ವತಿಯಿಂದ ಮತ್ತೊಂದು ಸಂಚಿಕೆ, ಹೊಸ ಚಿಂತನೆಯೊಂದಿಗೆ ಹೊಸ ದಿಕ್ಕಿನೆಡೆಗೆ ಸಹಕಾರ ಚಳುವಳಿ, ಈ ಕುರಿತಾಗಿ ಮಾಹಿತಿಯನ್ನು ಒಳಗೊಂಡಿರುವಂತಹ ಪುಸ್ತಕ ಇದು. ಈ ಪುಸ್ತಕದ ಬಿಡುಗಡೆಯನ್ನ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ನೆರವೇರಿಸಿದ್ದಾರೆ. ಭಾರತ ದೇಶದಲ್ಲಿ ಸಹಕಾರ ಚಳುವಳಿ ಪ್ರಾರಂಭಗೊಂಡು 120 ವರ್ಷಗಳು ತಲುಪುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಈಗಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಸಹಕಾರ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರಬೇಕಾಗಿರುವುದು ಅವಶ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಮರಣಿಕೆ ಅತ್ಯಂತ ಅರ್ಥಪೂರ್ಣ. ಮಾನ್ಯ ಸಹಕಾರ ಸಚಿವರು ಶ್ರೀ KN ರಾಜಣ್ಣ ಅವರ ನೇತೃತ್ವದಲ್ಲಿ ಇಂಥದೊಂದು ಕಾರ್ಯ ಸಾಧ್ಯವಾಗಿದೆ. ಸಹಕಾರ ಸಂಘಗಳನ್ನ ಗಣಕೀಕರಣಗೊಳಿಸೋದು, ಸಹಕಾರ ಇಲಾಖೆಗೆ ಮೂಲಭೂತ ಸೌಲಭ್ಯ ಒದಗಿಸೋದು, ಯುವ ಜನರು ಸಹಕಾರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವುದು. ಹಾಗೆಯೇ ಬಂಧುಗಳೇ, ನಿಮ್ಮ ಜೋರಾದ ಕರ್ತಾಣದೊಂದಿಗೆ ಸಹಕಾರ ಚಳುವಳಿ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯಾಗಲಿ ಅನ್ನೋದು ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಈ ಬಿಡುಗಡೆ ಮುಖೇನ ಹಾರೈಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇನ್ನು ಅತಿಥಿ ಗಣ್ಯರ ಆಶಯದ ಶುಭ ಹಾರೈಕೆಯ ನುಡಿಗಳನ್ನು ನಾವು ಆಲಿಸುವಂತಹ ಸಮಯ. ಪ್ರಪ್ರಥಮದಲ್ಲಿ ಸನ್ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ ಅವರ ಆಶಯದ ನುಡಿಗಳು. ಬಂಧುಗಳೇ, ನಿಮ್ಮ ಜೋರಾದ ಕರ್ತಾಡನದೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನ. यदा यदा हि धर्मस्य ग्लानिर्भवति भारत अभ्युत्थान अधर्मस्य तदात्मानं सृजनः परित्राणाय साधूनां विनाशाय चतुर्दृशं धर्म संस्थानार्थाय संभवामि युगे युगे. ಈ ಮಾತು ಬಹುಶಃ ಪರಮೇಶ್ವರ್ ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತ ಅನ್ಕೊಳ್ಬಹುದು ನೀವು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಅದಕ್ಕಾಗಿ ಆ ಕೃಷ್ಣನನ್ನ ನೆನೆಸ್ಕೊಳ್ತಾ ಯಾವತ್ತು ಈ ಪ್ರಪಂಚದಲ್ಲಿ ಅಧರ್ಮ ಧರ್ಮ ಅಧರ್ಮ ಆಗ್ತದೆ, ಆ ಸಂದರ್ಭದಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತೇಳಿ ಶ್ರೀಕೃಷ್ಣ ಹೇಳಿದ್ದಾನೆ ಅನ್ನುವಂಥ ಮಾತನ್ನ ಜ್ಞಾಪಕ ಮಾಡಿಕೊಂಡು ಈ ಕಾರ್ಯಕ್ರಮ ದಶಮಾನೋತ್ಸವದ ಕ್ಷೀರಭಾಗ್ಯದ ದಶನಾಮೋತ್ಸವದ ಕಾರ್ಯಕ್ರಮ. ಬಹುಶಃ ಮಧುಗಿರಿಯ ತಾಲೂಕಿನಲ್ಲಿ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಸನ್ಮಾನ್ಯ ರಾಜಣ್ಣನವರು ನಮ್ಮ ಭೀಮಣ್ಣ ನಾಯ್ಕ ಅವರ ಮನವನ್ನು ಒಲಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ತಂದಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಬಹುಶಃ ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ದೇವರಾಜು ಅರಸು ಅವರು ಆದ ನಂತರ ಮತ್ತೊಬ್ಬ ಮುಖ್ಯಮಂತ್ರಿ ಜನರ ಪರವಾಗಿ, ಜನರ ಧ್ವನಿಯಾಗಿ, ಶೋಷಿತರ ಧ್ವನಿಯಾಗಿ ಬಂದಿರತಕ್ಕಂಥವ್ರು ಅಂತ ಹೇಳಿದ್ರೆ
ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ನಾನು ಕಾರ್ನಲ್ಲಿ ಬರುವಾಗ ಹೇಳಿದೆ ಅವ್ರಿಗೆ, ಈ ಜನಸ್ತೋಮ ನಿಮ್ಮನ್ನ ನೋಡಿ ಸಂತೋಷ ಪಡೋದು ನೋಡಿದ್ರೆ ನೀವು ಒಂಥರ ಫಿಲ್ಮ್ ಆಕ್ಟರ್ ಇದ್ದಂಗೆ ಅಂತ ಹೇಳಿದೆ ನಾನು. ಯಾಕೆಂದ್ರೆ ಫಿಲ್ಮ್ ಆಕ್ಟ್ರೆಸ್ಗಳು ಬಂದ್ರೆ ಜನ ಎಷ್ಟೊಂದು ಮುತ್ಕೊಳ್ತಾರೆ ನೋಡಿ, ಅದೇ ತರ ನಮ್ ಸಿದ್ದರಾಮಣ್ಣ ಅವರು ಬಂದ್ರೆ ಮುತ್ಕೊಳ್ತಾರೆ. ನೀವು ಒಂಥರ ಫಿಲ್ಮ್ ಆಕ್ಟರ್ ಸರ್ ಅಂತ ಹೇಳಿದೆ. ಅವರೇ ಏನಪ್ಪ ಹಿಂಗೆ ಹೇಳ್ತೀರಾ ಅಂತಿದ್ರು. ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, 2013ರಲ್ಲಿ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೇವಲ ಅರ್ಧ ಗಂಟೆಯಲ್ಲಿ ನಾನು ಬಡವರ ಪರವಾಗಿ ಇದ್ದೇನೆ ಅಂತೇಳಿ ಅಕ್ಕಿಯನ್ನ ಮುಫತ್ತಾಗಿ ಕೊಡ್ತೇನೆ ಅಂತೇಳಿ ಘೋಷಣೆಯನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಕೇವಲ ಅರ್ಧ ಗಂಟೆಯಲ್ಲಿ. ಅದೇ ಸಂದರ್ಭದಲ್ಲಿ ಮಕ್ಕಳು ಪೋಷಣೆ ಆಗಬೇಕು, ಪೌಷ್ಟಿಕತೆ ಅವರಿಗೆ ಕಡಿಮೆ ಆಗಿದೆ, ಅವರಿಗೆ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಪರಿಕಲ್ಪನೆಯಿಂದ ಆಗಸ್ಟ್ 1ನೇ ತಾರೀಕು 2013ರಲ್ಲಿ ಹೊಸಕೋಟೆಯಲ್ಲಿ ಪ್ರಾರಂಭ ಮಾಡ್ತಾರೆ ಈ ಕ್ಷೀರ ಭಾಗ್ಯವನ್ನ. ಸ್ನೇಹಿತರೆ, ಬಹುಶಃ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಕೇವಲ 1-2 ತಿಂಗಳಲ್ಲಿ ಇಂತಹದ್ದು ಕಾರ್ಯಕ್ರಮವನ್ನ ಮಕ್ಕಳಿಗೆ ಕೊಡ್ತಾರೆ ಅನ್ನೋದನ್ನ ತಾವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತು 10 ವರ್ಷ ಕಳೆದಿದೆ. ಲಕ್ಷಾಂತರ ಕೋಟ್ಯಾಂತರ ಮಕ್ಕಳು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ. ಕ್ಷೀರಭಾಗ್ಯದ ಲಾಭವನ್ನ ಪಡ್ಕೊಂಡಿದ್ದಾರೆ. ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ 1,10,00,000 ಮಕ್ಕಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಲನ್ನ ಕುಡಿತಾ ಇದ್ದಾವೆ. ಈಗ ತಾನೇ ತಾವು ನೋಡಿದ್ರಿ, 10 ಜನ ಮಕ್ಕಳಿಗೆ ಅವರೇ ಸ್ವತಃ ಹಾಲನ್ನ ಕುಡಿಸಿದ್ರು. ಇದು ಎಂತಹದ್ದು ಐತಿಹಾಸಿಕವಾದಂತ ಕಾರ್ಯಕ್ರಮ ಅನ್ನೋದನ್ನ ಬಹಳಷ್ಟು ಜನ ಈ ದೇಶದಲ್ಲಿ ಗಮನಿಸ್ತಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಕರ್ನಾಟಕದ ಸರ್ಕಾರ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜಣ್ಣನವರು ಈ ಕ್ಷೇತ್ರದ ಶಾಸಕರಾಗಿ ಬಂದ ಮೇಲೆ ಅನೇಕ ಜನಪರವಾದ ಕೆಲಸಗಳನ್ನ ಮಾಡಿದ್ದಾರೆ. ಮುಂದೆಯೂ ಕೂಡ ನಮ್ಮನ್ನೆಲ್ಲ ಕಣ್ತಪ್ಪಿಸಿ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನಮಗೆ ಗೊತ್ತಾಗಲ್ಲ, ಯಾವಾಗಲೂ ದುಡ್ಡು ಹೊಡ್ಕೊಂಡ್ ಬಂದ್ಬಿಡ್ತಾನೆ ರಾಜಣ್ಣ. ಇವತ್ತು 156 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಇವತ್ತು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದಾರೆ. ನಾವು ಅಲ್ಲಿ ಕೂತ್ಕೊಂಡು ಕೊರಟಗೆರೆನಲ್ಲಿ ನೋಡ್ತಾ ಇದ್ದೀವಿ, ನಮಗೆ ಗೊತ್ತೇ ಆಗಿಲ್ಲ. 156 ಕೋಟಿ ಬಂದೋಗಿದೆ ಈ ಮಧುಗಿರಿಗೆ. ಸನ್ಮಾನ್ಯ ರಾಜಣ್ಣನವರೇ ಹೊಸದಾಗಿ KMF ಅಧ್ಯಕ್ಷರಾಗಿ ಇವತ್ತು ಪ್ರಗತಿಪರ ಚಿಂತನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಭೀಮಣ್ಣ ನಾಯ್ಕ ಅವರೇ, ನಮ್ಮ ಪಶುಸಂಗೋಪನಾ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರೇ, ಎಲ್ಲ ಹೆಸರು ತಗೊಳ್ಳೋದಕ್ಕೆ ಹೋಗಲ್ಲ, ಸಮಯ ಜಾಸ್ತಿ ಆಗ್ತದೆ. ಎಲ್ಲ ಶಾಸಕ ಬಂಧುಗಳೇ, ಮಾಜಿ ಶಾಸಕರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ 14 ಸಂಘಗಳ ಅಧ್ಯಕ್ಷರುಗಳೇ ಮತ್ತು ಒಕ್ಕೂಟದ ಅಧ್ಯಕ್ಷರುಗಳೇ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಡೈರಿಯಿಂದ ಸೂಪರ್ಡೆಂಟ್ಗಳು ಬಂದಿದ್ದಾರೆ, ಕಾರ್ಯದರ್ಶಿಗಳು ಬಂದಿದ್ದಾರೆ, ಹಾಲು ಹಾಕ್ತಕ್ಕಂಥ ತಾಯಂದಿರು ಬಂದಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ.
ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರ ಆಶೀರ್ವಾದ, ಕರ್ನಾಟಕದ ಜನತೆಯ ಆಶೀರ್ವಾದ 2023ರಲ್ಲಿ 135 ಶಾಸಕರನ್ನ ಆರಿಸಿ ಕೊಡೋದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಕೊಟ್ಟಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅನುಭವದಿಂದ ಕೆಲವೇ ದಿವಸಗಳಲ್ಲಿ ಘೋಷಣೆ ಮಾಡಿದಂತ ಕಾರ್ಯಕ್ರಮಗಳನ್ನ ಅವರು ಹೇಳಿದರು. ಮೊದಲನೆಯ ಸಂಪುಟದಲ್ಲಿ ನಾವು ಘೋಷಣೆಯನ್ನ ಮಾಡ್ತೇವೆ, ತೀರ್ಮಾನ ಮಾಡ್ತೇವೆ ಅಂತ ಹೇಳಿದರು. 5 ಗ್ಯಾರಂಟಿಗಳನ್ನ ಮೊದಲನೆಯ ಸಂಪುಟದಲ್ಲಿ ತೀರ್ಮಾನ ಮಾಡಿ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಆದೇಶ ಹೊರಡಿಸಿದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ನಾನು ಹೊಗಳಿಕೆಗೆ ಮಾತನಾಡ್ತಾ ಇಲ್ಲ. ಅನೇಕ ಜನ ಭಾರತೀಯ ಜನತಾ ಪಾರ್ಟಿ ಅವರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಅನೇಕ ಜನ ಆರ್ಥಿಕ ತಜ್ಞರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಕರ್ನಾಟಕ ಸರ್ಕಾರ ದಿವಾಳಿ ಎದ್ದು ಬಿಡುತ್ತದೆ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿದ್ರೆ ಅಂತ ಹೇಳಿದ್ರು. ಆದ್ರೆ ಬಹುಶಃ ಸಿದ್ದರಾಮಯ್ಯನವರ ಅನುಭವ, 14 ಬಜೆಟ್ಗಳನ್ನ ಕೊಟ್ಟಿರ್ತಕ್ಕಂಥ ಅನುಭವ, ನಾನು ಇದನ್ನ ಸಾರ್ಥಕತೆ ಮಾಡ್ತೇನೆ, ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೇ ತೀರ್ತೇನೆ ಅಂತೇಳಿ ಮೊದಲನೆಯ ಸಂಪುಟದಲ್ಲಿ ಆದೇಶಗಳನ್ನ ಹೊರಡಿಸಿದ್ರು. ಸ್ನೇಹಿತರೆ, ಇವತ್ತು 36,000 ಕೋಟಿ ರೂಪಾಯಿ ಇನ್ನು 8 ತಿಂಗಳಲ್ಲಿ ನಾವು ಖರ್ಚು ಮಾಡಬೇಕು. 36,000 ಕೋಟಿ ರೂಪಾಯಿಗಳನ್ನ ಆ ಬಡ ಜನರಿಗೆ, ಆ ತಾಯಂದಿರಿಗೆ ಕೊಡ್ತಕ್ಕಂತ ತೀರ್ಮಾನವನ್ನ ಇವತ್ತು ಮಾಡಿ, ಇವತ್ತು ಆಗಲೇ ಕೋಟ್ಯಾಂತರ ರೂಪಾಯಿ ಹಣ ಆ ತಾಯಂದಿರ ಅಕೌಂಟಿಗೆ ಹೋಗ್ತಾ ಇದೆ. ಆ ವಿದ್ಯುತ್ ಶಕ್ತಿ ಬಿಲ್ಗಳನ್ನ ಇವತ್ತು ಮುಫತ್ ಮಾಡಿದ್ದಾರೆ. ಕೋಟ್ಯಾಂತರ ತಾಯಂದಿರು ಪ್ರತಿ ದೇವಸ್ಥಾನಗಳಿಗೆ ನೆಂಟರನ್ನು ನೋಡೋದಕ್ಕೆ, ಹೆಣ್ಣು ಕೊಡೋದಕ್ಕೆ, ಹೆಣ್ಣು ತಗೊಳ್ಳೋದಕ್ಕೆ ಎಲ್ಲ ಓಡಾಡ್ತಾವ್ರೆ. ಇವತ್ತು ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮಗಳಿಂದ ಆಗಿದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೇ ತೀರಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ನಾನು ಮಧುಗಿರಿ ಜನತೆಯ ಪರವಾಗಿ, ಕೊರಟಗೆರೆ ಜನತೆ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆಯನ್ನ ಅವರಿಗೆ ವಿಶೇಷವಾಗಿ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಶಿಕ್ಷಣ ಬಹಳ ದೊಡ್ಡ ಬದಲಾವಣೆಯನ್ನ ಈ ದೇಶದಲ್ಲಿ ತಂದಿದೆ. ನೆನೆ ತಾನೇ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ, ಶಿಕ್ಷಕರ ದಿನಾಚರಣೆಯಾಗಿ. ದೇಶದಲ್ಲಿ ಬದಲಾವಣೆ ಆಗಿದ್ರೆ ಅದು ಶಿಕ್ಷಣದಿಂದ ಅನ್ನುವಂತ ಮಾತನ್ನ, ಆ ಪರಿಕಲ್ಪನೆಯನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಮಕ್ಕಳ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ಇವತ್ತು ಕರ್ನಾಟಕ ಸರ್ಕಾರ ಅನೇಕ ಯೋಜನೆಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ತಂದು ಕೊಟ್ಟಿದ್ದಾರೆ. ಅದು ನೀರಾವರಿ ಯೋಜನೆ ಇರಬಹುದು, ಅದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಜನ ಸಮುದಾಯಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು. ಅವೆಲ್ಲವನ್ನೂ ಕೂಡ ನಾವೇನು ಪ್ರಣಾಳಿಕೆಯಲ್ಲಿ ಬರೆದಿಟ್ಟಿದ್ದೇವೆ, ಆ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಕೂಡ ಇವತ್ತು ಅನುಷ್ಠಾನ ಮಾಡತಕ್ಕಂಥ ಬದ್ಧತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 70-80 ಭರವಸೆಗಳನ್ನ ಈ ಅವಧಿಯಲ್ಲೇ ತೀರ್ಮಾನವನ್ನ ಮಾಡ್ತಕ್ಕಂಥದ್ದನ್ನ ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಇನ್ನು 5 ವರ್ಷಗಳಲ್ಲಿ ಕರ್ನಾಟಕ ಏನು ಹಿಂದೆ 6, 7, 9 ಸ್ಥಾನಗಳಿಗೆ ಹೋಗಿತ್ತು, ಅದನ್ನ ಮತ್ತೊಂದು ಬಾರಿ ಮೊದಲನೆಯ ಸ್ಥಾನಕ್ಕೆ, ಅಭಿವೃದ್ಧಿಯಲ್ಲಿ ಮೊದಲನೆಯ ಸ್ಥಾನಕ್ಕೆ ತರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಮಧುಗಿರಿ ಸಬ್ ಡಿವಿಷನ್
ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಸಬ್ ಡಿವಿಷನ್ ಬರಪೀಡಿತ ಪ್ರದೇಶ, ಒಂದು ರೀತಿಯಲ್ಲಿ ಶಾಶ್ವತವಾದಂತ ಬರಪೀಡಿತ ಪ್ರದೇಶ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಪಾವಗಡದಲ್ಲಿ ಕಡಲೆಕಾಯಿ ಬಿಟ್ರೆ ಏನು ಬೆಳೆಯೋದಿಲ್ಲ. ವೆಂಕಟೇಶ್ ಇಲ್ಲೇ ಇದ್ದಾರೆ, ಈ ಬಾರಿ ಕಡಲೆಕಾಯಿ ಕೂಡ ಇಲ್ಲ. ಶಿರಾದಲ್ಲಿ ಈಗಾಗಲೇ ಜಯಣ್ಣ ಹೇಳ್ತಾ ಇದ್ರು ಕಡಲೆಕಾಯಿ ಕೂಡ ಹೊರಟೋಯ್ತು ಡಾಕ್ಟ್ರೆ ಅಂತ ಹೇಳ್ತಿದ್ರು ಕಾರಲ್ಲಿ ಬರುವಾಗ. ಇನ್ನು ರಾಜಣ್ಣನ್ಗೇನು ಹೇಳಂಗೆ ಇಲ್ಲ ನಾವು, ಯಾಕೆಂದ್ರೆ ನಾನು ಕೂಡ ಈ ಕ್ಷೇತ್ರದಲ್ಲಿ 20 ವರ್ಷ ಶಾಸಕನಾಗಿ ನನಗೆ ಗೊತ್ತಿದೆ. ಬರಪೀಡಿತ ಪ್ರದೇಶಗಳು ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ಈ ತಾಲೂಕುಗಳು ಬಹಳ ಹಿಂದೆ ಉಳಿದಿದ್ದಾವೆ ಅನ್ನೋದನ್ನ ತಾವು ಸ್ಮರಿಸ್ಕೊಳ್ಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಂದೊಂದು ವಿನಂತಿ, ಕೇಳಪ್ಪ ಇಲ್ಲಿ ರಾಜಣ್ಣ, ನೀನೆಲ್ಲ ಹೋಗಿದ್ಯಾ? ಸ್ವಲ್ಪ ಭೀಮಣ್ಣ ಒಂಚೂರು ಸಿಎಂ ಕಡೆ ಜ್ಞಾಪಕ ಸ್ವಲ್ಪ ಬಿಡು ಸರ್. ಈ 4 ತಾಲೂಕುಗಳು ಅತ್ಯಂತ ಒಣ ಪ್ರದೇಶಗಳಾಗಿದ್ದಾವೆ. ಬರಪೀಡಿತ, ಶಾಶ್ವತವಾದ ಬರಪೀಡಿತ ಪ್ರದೇಶಗಳಾಗಿದ್ದಾವೆ. ಈಗ ತಾನೇ ತಾವೇನು ಹಿಂದೆ 2013ರಲ್ಲಿ ತಾವು ಮೊದಲನೆಯಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಒಂದಿಷ್ಟು ಕುಡಿಯೋ ನೀರು ಬರೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎತ್ತಿನೊಳೆ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ದೀರಿ. ಆದರೂ ಕೂಡ ಈ 4 ತಾಲೂಕುಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನ ನಾವು ಕಾಣೋದಿಲ್ಲ, ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯವಿಲ್ಲ. ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡಬೇಕು ಅಂತಿದ್ದೀನಿ. ನಾನು, ರಾಜಣ್ಣ ಮತ್ತು ವೆಂಕಟೇಶು, ಜಯಣ್ಣ ನಾವು 4 ಜನ ಸೇರ್ಕೊಂಡು ವಿನಂತಿ ಮಾಡ್ತೀವಿ. ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಅದಕ್ಕೆ ರಾಜಣ್ಣನ ಸಮ್ಮತಿ ಇದೆ ಅಂತಕ್ಕಂಥ ಮಾತು. ಆಗ್ಬೋದಲ್ವೇನ್ರಪ್ಪ ರೇ? ಆಗ್ಬೋದೇನ್ರಿ? ಸ್ವಾಮಿ, ಇನ್ನೊಂದು ಬೇಡಿಕೆ ಇದೆ. ಇಡೀ ಏಷ್ಯಾ ಖಂಡದಲ್ಲೇ ಮಧುಗಿರಿ ಬೆಟ್ಟ ಏನಿದೆ, ಆ ಮಧುಗಿರಿ ಬೆಟ್ಟ ರಂಗನಾಥ್ ಷಡಕ್ಷರಿ, ಒಂದ್ ನಿಮಿಷ ಇರ್ರಿ, ಆ ಕಡೆ ಕೂತ್ಕೊಳ್ರಿ. ಅವ್ರದ್ದು ಆಲೇ ಅಬ್ಜೆಕ್ಷನ್, ತಿಪ್ಟೂರ್ನವ್ರದ್ದು. ಅಲ್ವಾ ಸರ್? ಮಧುಗಿರಿ ಏಷ್ಯಾ ಖಂಡದಲ್ಲೇ ಮಧುಗಿರಿ ಬೆಟ್ಟ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳ್ರಿ. ಮಧುಗಿರಿ ಬೆಟ್ಟ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಸರ್. ಸಿಂಗಲ್ ಮಾನೋಲಿತ್ ಇನ್ ದಿ ಎಂಟೈರ್ ಏಷ್ಯನ್ ಕಾಂಟಿನೆಂಟ್. ತಾವು ದಯಮಾಡಿ ಅದಕ್ಕೆ ಹಿಂದೆ ತಾವು ಅನುಮತಿಯನ್ನ ಕೊಟ್ಟಿದ್ದೀರಿ, ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದೀರಿ. ಅಲ್ಲಿಗೆ ರೋಪ್ ವೇ ಹಾಕೊಡೋದಕ್ಕೆ ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು, ರಾಜಣ್ಣ ಇಬ್ರು ಮಾತಾಡ್ಕೊಂಡೆ ಕೇಳಿದೀವಿ. ಯಾಕೆಂದ್ರೆ ಇದು ಐತಿಹಾಸಿಕವಾದಂತ ಸ್ಥಳ, ಹಿಸ್ಟಾರಿಕಲ್ ಟೂರಿಸಂಗೆ ಬಹಳ ದೊಡ್ಡ ಸ್ಥಳ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇನ್ನು ಹೆಚ್ಚು ಬೇಡಿಕೆ ಇಡಕ್ಕೆ ಹೋಗಲ್ಲ ಸರ್, ಬಹಳಷ್ಟಿದಾವೆ, ತಮಗೆ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ. ಆದ್ರೆ ಇವೆರಡು ಮಾಡ್ಕೊಟ್ಬಿಡಿ ಅಂತೇಳಿ ದಯಮಾಡಿ ಕೇಳ್ಕೊಂಡು, ದರೆಯಲೊಲ್ಲೇ ಇರಲಿ ಮರೆಯಲಾರೆ ಮಧುಗಿರಿಯ ಅಂಥೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಧುಗಿರಿ ಕ್ಷೇತ್ರದ ಧ್ವನಿಯಾಗಿ ಬೇಡಿಕೆಗಳನ್ನ ಮುಂದಿಟ್ಟು ಶುಭವನ್ನ ಕೋರಿದ್ದಾರೆ ಸನ್ಮಾನ್ಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ ಅವರು. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ಈ ಸನ್ಮಾನದ ಮುಖೇನ ಅರ್ಪಿಸುತ್ತಿದ್ದೇವೆ. ಗೌರವ ಸಮರ್ಪಣೆಯನ್ನ ಕೆಎಂಎಫ್ ಬಳಗದ ಪರವಾಗಿ ಸಾಧ್ಯ ಮಾಡಿಕೊಡ್ತಿದ್ದಾರೆ ಶ್ರೀ ಭೀಮಾ ನಾಯ್ಕ್ ಅವರು. ಡಾಕ್ಟರ್ ಜಿ ಪರಮೇಶ್ವರ ಅವರು ಈ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಭೀಮಾ ನಾಯಕ್ ಹಾಗೂ ಎಲ್ಲರೂ ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಸನ್ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಹಿರಿಯರಾದ ಡಾಕ್ಟರ್ ಜಿ
ಪರಮೇಶ್ವರ ಅವರಿಗೆ ಕೃತಜ್ಞತೆಯ ಅರ್ಪಣೆ, ನಂದಿನಿಯ ಆ ಪ್ರತಿರೂಪದ ಕಾಣಿಕೆ ನೀಡಿಕೆ. ಬಂಧುಗಳೇ, ಇನ್ನು ಸಭೆಯನ್ನ ಉದ್ದೇಶಿಸಿ ಗೌರವಾನ್ವಿತ ಸಹಕಾರ ಸಚಿವರಾದ ಶ್ರೀ ಕೆ.ಎನ್. ರಾಜಣ್ಣ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀ ರಾಜಣ್ಣ. ಎಲ್ಲರಿಗೂ ನಮಸ್ಕಾರ. ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ನಾಡದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತಹ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು, ನಿಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಇನ್ನೋರ್ವ ಮಾಜಿ ಸಚಿವರು ದೆಹಲಿ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಜಯಚಂದ್ರರವರೇ, ಮಾಜಿ ಸಚಿವರಾದಂತಹ ಸನ್ಮಾನ್ಯ ಎಸ್.ಆರ್. ಶ್ರೀನಿವಾಸರವರೇ, ಶಾಸಕರುಗಳಾಗಿರ್ತಕ್ಕಂಥ ಷಡಕ್ಷರಿರವರೇ, ರಂಗನಾಥ್ರವರೇ, ನಂಜೇಗೌಡ್ರೆ, ವೆಂಕಟೇಶ್ರವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿ ಕರ್ನಾಟಕ ರಾಜ್ಯದ ಕೆಎಂಎಫ್ನ ಅಧ್ಯಕ್ಷರು ಮತ್ತು ಅವರ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ರಾಜ್ಯದ ವಿವಿಧ ಹಾಲು ಒಕ್ಕೂಟಗಳ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಅಲ್ಲಿನ ಆಡಳಿತ ಮಂಡಳಿಯ ನಿರ್ದೇಶಕರುಗಳೇ, ನಮ್ಮ ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ರವರೇ, ನಮ್ಮ ಜಿಲ್ಲಾಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳೇ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಗಂಗನ್ಮಯ್ಯನವರೇ ಮತ್ತು ಎಚ್ ನಿಂಗಪ್ಪನವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಗೌಡ್ರೆ ಹಾಗೂ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಇದ್ರೂ ಕೂಡ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ರವರು ಕೂಡ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಮತ್ತು ಹಿಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಅಚ್ಚುಮೆಚ್ಚಿನ ಸ್ನೇಹಿತರೆ, ಸಹಕಾರಿ ಬಂಧುಗಳೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ನಾವು ನೀವು ಎಲ್ಲರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳಲಿಕ್ಕೆ ಬಂದು ಕೂತಿದ್ದೇವೆ. ಮತ್ತೆ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೇವೆ. ಕಾತುರತೆ ಯಾಕೆ ನಿಮ್ಮಲ್ಲಿ ಇದೆ, ನನ್ನಲ್ಲಿದೆ ಅಂತ ಹೇಳಿದ್ರೆ, ಈಗಾಗಲೇ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಮಾತುಗಳಿಗೆ ನಮ್ಮ ಮುಖ್ಯಮಂತ್ರಿಗಳ ಸ್ಪಂದನೆ ಹೇಗಿದೆ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ನೀವೆಲ್ಲ ಕಾತುರರಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗಾಗಲೇ ಕ್ಷೀರಭಾಗ್ಯ ಯೋಜನೆಗೆ ಕಾರಣೀಭೂತರಾಗಿದ್ದಂತಹ ಸನ್ಮಾನ್ಯ ಕಾರಣೀಭೂತರು ಬಹಳಷ್ಟು ಜನ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದಂತಹ ಸನ್ಮಾನ್ಯ ಎಸ್ ವಿ ರಂಗನಾಥ್ರವರು ಮತ್ತು ಪ್ರೇಮ್ನಾಥ್ರವರು ಅವರು ಕೂಡ ಸನ್ಮಾನವನ್ನು ಸ್ವೀಕಾರ ಮಾಡಿದರು. ಮಕ್ಕಳು ಕೂಡ ಬಂದು ವೇದಿಕೆಯಲ್ಲಿ 10 ವರ್ಷದ ಮುಂಚೆ ಯಾವ ರೀತಿ ಕಾರ್ಯಕ್ರಮವನ್ನ ಜಾರಿ ಮಾಡಿದಾಗ ಮಕ್ಕಳಿಗೆ ಕ್ಷೀರವನ್ನ ಕುಡಿಸೋದ್ರ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು, ಅದೇ ರೀತಿ ಈ ಬಾರಿಯೂ ಕೂಡ 10 ವರ್ಷದ ನಂತರ ಅದೇ ಮಾದರಿಯಲ್ಲಿ ಮಕ್ಕಳಿಗೆ ಹಾಲನ್ನು ಕುಡಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದಂತಹ ಎಲ್ರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಸನ್ಮಾನ್ಯರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಪರಮೇಶ್ವರ್ ಅವರು ಏನೆಲ್ಲ ಮುಖ್ಯಮಂತ್ರಿಗಳ
ಅವಗಾಹನೆಗೆ ಅವರ ಗಮನಕ್ಕೆ ತಂದಿದ್ದಾರೆ. ಕೇಬಲ್ ಕಾರ್ ಇರ್ಬೋದು, ಜಿಲ್ಲೆ ಇರ್ಬೋದು, ಎತ್ತಿನೊಳೆ ನೀರಿರ್ಬೋದು, ಮತ್ತೆ ಇಲ್ಲಿಗೆ ನಮ್ಮ MLC ಅವರು ಹೇಳಿದಾಗೆ ತಾಯಿ ಮಗು ಆಸ್ಪತ್ರೆ, ಹೌದಲ್ವಾ? ತಾಯಿ ಮಗು ಆಸ್ಪತ್ರೆಗೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ನಿವೇಶನವನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ಮಂಜೂರು ಮಾಡಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಅವರ ಜೊತೆಯಲ್ಲಿ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳಿಗೆ ಶಿಲಾನ್ಯಾಸವನ್ನ ಮಾಡಿ ಆ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಅವರ ಕೊಡುಗೆ ಬಹಳಷ್ಟಿದೆ. ಹಿಂದೆ 5 ವರ್ಷ ಅವರೇ ಮುಖ್ಯಮಂತ್ರಿ ಇದ್ದಾಗ, ನಾನು ಶಾಸಕರಿದ್ದಾಗ ನಮ್ಮ ಜಿಲ್ಲೆಗೆ ನಾನು ಏನೆಲ್ಲ ಕೇಳಿದ್ದೇನೆ ಎಲ್ಲವನ್ನು ಕೂಡ ಮಂಜೂರು ಮಾಡಿ ಕೊಟ್ಟಂತಹ ಧೀಮಂತ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದಿವಸವೂ ಕೂಡ ಹಲವಾರು ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಾನು ಇನ್ನು 2 ನಿಮಿಷದಲ್ಲಿ ಭಾಷಣ ಮುಗಿಸ್ತೇನೆ. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಯಾವಾಗೆಲ್ಲ ಬಂದಿದ್ದಾರೆ, ಏನಾದರೂ ಒಂದು ಕೊಡುಗೆಯನ್ನ ಇಡೀ ರಾಜ್ಯಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈಗೆಲ್ಲ ಹುಡುಗರು ಬಂದು ನಿಂತಿದ್ರು, ಅವ್ರ ಕಾಲು ನೋಡಿದೆ ನಾನು, ಎಲ್ಲ ಹೊಸ ಶೂ ಹಾಕ ಬಂದು ನಿಂತಿದ್ರು. ಆ ಶೂ ಭಾಗ್ಯದ ಕಾರ್ಯಕ್ರಮ ಈ ತಾಲೂಕು ಮಿಡಿಗೇಶಿ ಊರಿಂದ ಇಡೀ ರಾಜ್ಯಕ್ಕೆ ಕೊಟ್ಟಂತಹ ಕಾರ್ಯಕ್ರಮ. ನಮ್ಮ ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮ ಒಂದು ಘೋಷಣೆ ಮುಖ್ಯಮಂತ್ರಿಗಳು ಮಾಡಿದಾಗ ಆ ಕಾರ್ಯಕ್ರಮದ ವ್ಯಾಪ್ತಿ ಇಡೀ ರಾಜ್ಯಕ್ಕೆ ಹಂಚುತ್ತದೆ, ಇಡೀ ರಾಜ್ಯಕ್ಕೆ ವ್ಯಾಪಿಸುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಎಲ್ಲ ಶಾಲೆಗೆ ಹೋಗೋ ಮಕ್ಕಳು ಶೂನಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಆ ಹೆಮ್ಮೆ ಪಡುವಂತ ಕಾರ್ಯಕ್ರಮ ಮಿಡಿಗೇಶಿನಲ್ಲಿ ಘೋಷಣೆ ಮಾಡಿದಂಥದ್ದು. ಹಾಗೇನೆ ಇವತ್ತು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲ ನಿರೀಕ್ಷಣೆ ಮಾಡಿದ್ದೇವೆ. ಅವರು ಭೀಮಾ ನಾಯಕರಿಗೆ ಹೇಳ್ತಾ ಇದ್ರೆ ಈಗ ಇವರೇ ಅಂಟ್ಕೊಂಡ್ಬಿಟ್ಟವ್ರು. ಈಗ ಏನ್ ಮಾಡೋದು? ಅದೇನಾರ ಇರ್ಲಿ, ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ಹಾಲು ಒಕ್ಕೂಟಗಳು, ಕೇಂದ್ರ ಮತ್ತೆ ಇತರೆ 15 ಹಾಲು ಒಕ್ಕೂಟಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನ ಮಧುಗಿರಿನಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಬಹಳ ಅತೀವ ಸಂತೋಷ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯರೇ, ಸಹಕಾರ ಇಲಾಖೆ ವತಿಯಿಂದ ಶೂನ್ಯ ಬಡ್ಡಿ ಸಾಲವನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿಗಳಾಗಿ ಆರ್ಥಿಕ ಸಚಿವರಾಗಿ ಇಡೀ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ. ನಾನು ಹೆಚ್ಚು ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನ ಕೊಡ್ಲಿಕ್ಕೆ ಹೋಗದೆ, ನನಗೆ ಅತ್ಯಂತ ಪ್ರಿಯವಾಗಿದ್ದಂತಹ ಕಾರ್ಯಕ್ರಮವನ್ನು ಕೊಟ್ಟದ್ದು ಅಂತ ಹೇಳಿದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅದನ್ನ ಪ್ರಸ್ತಾಪ ಮಾಡದೇ ಇದ್ರೆ ನನ್ನ ಭಾಷಣ ಮುಗಿಯೋದೇ ಇಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ ಅದು ಪುಣ್ಯದ ಕಾರ್ಯಕ್ರಮ. ಇವತ್ತು ಈ ರಾಜ್ಯದಲ್ಲಿ ಯಾರೊಬ್ಬ ಬಡವರು ಕೂಡ, ಯಾವೊಬ್ಬ ಹಳ್ಳಿಗಾಡಿನ ಬಡವ ಯಾವುದೇ ಜಾತಿನಲ್ಲಿದ್ರೂ ಕೂಡ ಅವ್ರು ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತೇಳಿ ಕೊಟ್ಟಂತಹ ಪುಣ್ಯದ ಕಾರ್ಯಕ್ರಮ ಅನ್ನಭಾಗ್ಯ ಯೋಜನೆ. ಆ ಯೋಜನೆ ಇಲ್ಲದೆ ಇದ್ರೆ ಬಹಳಷ್ಟು ಜನ ಕೋವಿಡ್ ಸಮಯದಲ್ಲಿ ಬಹಳ ತೊಂದರೆಗಳನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇರ್ತಾ ಇತ್ತು. ಆದ್ದರಿಂದ ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಅವರಿಗೆ ನಾವು ಸದಾಕಾಲ ಎಲ್ಲ ಹಳ್ಳಿಗಾಡಿನ ಬಡ ಜನರು ನಾವು ಋಣಿಯಾಗಿರಬೇಕು ಅಂತಕ್ಕಂಥ ಮಾತು. ಮತ್ತೆ ನಾನು ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮದ ಹೆಚ್ಚು ವಿವರಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಅನ್ನಭಾಗ್ಯ ಘೋಷಣೆ ಮಾಡಿದಾಗ ಬರೀ ಕಾಂಗ್ರೆಸ್ಗೆ ಏನು ಮಾಡಲಿಲ್ಲ, ಅಥವಾ ಬರೀ ಕುರುಬ ಸಮಾಜದವರಿಗೆ ಅಂತೇನು ಕೊಡಲಿಲ್ಲ. ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಯ ಬಡವರು ಕೂಡ ಅವರು ಹಸುವಿನಿಂದ ಬಳಲಬಾರದು ಅಂತ ಕೊಟ್ಟಂತಹ ಪುಣ್ಯದ ಕಾರ್ಯಕ್ರಮವನ್ನ ನಾವು ಸದಾಕಾಲ ನೆನಪಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅಂತಿಮವಾಗಿ ಈಗ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರೆ. ಭಾಷಣ ಮಾಡುವಾಗ ನನಗೆ ವಿಶ್ವಾಸ ಇದೆ,
ಕೇಬಲ್ ಕಾರು ಮತ್ತೆ ನಮ್ಮ ಜಿಲ್ಲೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯ ಹಿನ್ನೆಲೆಯಲ್ಲಿ ಅವರು ಸ್ಪಂದಿಸ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಹಿತವಾಗುವ ಮಾತುಗಳನ್ನು ಹೇಳ್ತಾರೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಎಲ್ಲ ಹಾಲು ಒಕ್ಕೂಟಗಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದು ಮಾಡಿದ್ದೀರಿ. ನಮ್ಮ ವೆಂಕಟೇಶ್ ಅವರ ಆದಿಯಾಗಿಯೂ ಕೂಡ ಅವರ ಸಹಕಾರವೂ ಕೂಡ ಇದ್ದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಆದ್ದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆಶಯದ ನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಮಾನನೀಯ ಸಹಕಾರ ಸಚಿವರು ಶ್ರೀ KN ರಾಜಣ್ಣ ಅವರು. ಅವರಿಗೆ ಇದೀಗ ಧನ್ಯವಾದ ಸಮರ್ಪಣೆ. ಶ್ರೀ KN ರಾಜಣ್ಣ ಅವರು ಸಮಸ್ತ ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಭೀಮಾ ನಾಯ್ಕ ಅವರು ಶ್ರೀ ರಾಜಣ್ಣ ಅವರಿಗೆ ಗೌರವವನ್ನು ಅರ್ಪಿಸುತ್ತಾರೆ. ಆನಂತರ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಅರ್ಪಿಸಿದ ನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಬಂಧುಗಳೇ, ಯಾರ ಮಾತುಗಳ ನಿರೀಕ್ಷೆಗಾಗಿ ನಾವಿಲ್ಲಿದ್ದೇವೋ ಅವರೀಗ ನಮ್ಮೆಲ್ಲರನ್ನ ಕುರಿತು ತಮ್ಮ ಮನದ ಮಾತುಗಳನ್ನ ಹಂಚಿಕೊಳ್ಳುವಂತಹ ಸಮಯ. ಅದಕ್ಕೆ ಮುನ್ನ ಮಧುಗಿರಿ ಜನತೆಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ಬಂಧುಗಳೇ, ಶ್ರೀ ಸಿದ್ದರಾಮಯ್ಯನವರಿಗೆ ಇದೀಗ ಸಮಸ್ತ ಮಧುಗಿರಿ ಜನತೆಯ ಪರವಾಗಿ ಗೌರವಾರ್ಪಣೆ. ಈ ಗೌರವದ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಂತರ ಮಾತನಾಡಲಿದ್ದಾರೆ. ಗೌರವವನ್ನು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸೋಣ. ನಮ್ಮೆಲ್ಲರ ಅಭಿಮಾನ ಗೌರವ ಈ ಚಂದದ ಮಲ್ಲಿಗೆಯ ಬೃಹತ್ತಾದ ಮಲ್ಲಿಗೆಯ ಮಾಲೆಯ ಮುಖೇನ ವ್ಯಕ್ತವಾಗುತ್ತದೆ. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸಲಾಗುತ್ತದೆ. ಕ್ಷೀರಭಾಗ್ಯ ಯೋಜನೆಯ ದಶಮಾನೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇದೇ ಕ್ಷೀರಭಾಗ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತವರು ಮುಖ್ಯಮಂತ್ರಿಗಳು ಇದೀಗ ದಶಮಾನೋತ್ಸವ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿ ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮನ್ನ ಎಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಗೌರವದ ಚಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ. ಈ ಐತಿಹಾಸಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಸಹಕಾರ ಸಚಿವರು ಆದಂಥ ಶ್ರೀ KN ರಾಜಣ್ಣ ಅವರೇ, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಸಚಿವರು ಆದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ, ಮಾಜಿ ಸಚಿವರು
ನಮ್ಮ ಸರ್ಕಾರದ ಡೆಲ್ಲಿ ಪ್ರತಿನಿಧಿಯೂ ಆದಂತ ಶ್ರೀ ಟಿ.ಬಿ. ಜಯಚಂದ್ರ ಅವರೇ, ಶಾಸಕರಾದಂಥ ಷಡಕ್ಷರಿ ಅವರೇ, ರಂಗನಾಥ್ ಅವರೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಅಧ್ಯಕ್ಷರು, ಶಾಸಕರು ಆದಂಥ ನಂಜೇಗೌಡ ಅವರೇ, ಪಾವಗಡ ಶಾಸಕರಾದಂಥ ವೆಂಕಟೇಶ್ ಅವರೇ, ಮಾಜಿ ಸಚಿವರು ಗುಬ್ಬಿ ಶಾಸಕರು ಆದಂಥ ಶ್ರೀ ಶ್ರೀನಿವಾಸ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ರಾಜೇಂದ್ರ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಚಂದ್ರಶೇಖರ ಗೌಡ ಅವರೇ, ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದಂಥ ಮಹಾಲಿಂಗಪ್ಪ ಅವರೇ, ಯಾರವರು ಮಹಾಲಿಂಗಪ್ಪ ಯಾರ್ರೀ? ಎಲ್ಲ ಜೊತೆಗೆ ಹಾಲು ಉತ್ಪಾದಕರ ಕರ್ನಾಟಕ ಫೆಡರೇಷನ್ನ ಅಧ್ಯಕ್ಷರಾದಂಥ ಶ್ರೀ ಭೀಮಾ ನಾಯ್ಕ್ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ರಾಜ್ಯದ ಹಾಲು ಉತ್ಪಾದಕರ ಒಕ್ಕೂಟಗಳ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಮಾಧ್ಯಮದ ಗೆಳೆಯರೇ, ಇವತ್ತು ಮಧುಗಿರಿ ಪಟ್ಟಣದಲ್ಲಿ ನಮ್ಮ ಬಹಳ ಬಹುಮುಖ್ಯ ಕಾರ್ಯಕ್ರಮ, ಇಂದಿನ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದಂಥ ಕಾರ್ಯಕ್ರಮ ಕ್ಷೀರ ಭಾಗ್ಯ. ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಜಾರಿಯಾಗಿ 10 ವರ್ಷಗಳು ತುಂಬಿದವೆ. ಆಗಸ್ಟ್ 1ನೇ ತಾರೀಕು 2013ರಲ್ಲಿ ಈ ಕಾರ್ಯಕ್ರಮ ಹೊಸಕೋಟೆ, ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ಅಲ್ಲಿ ಉದ್ಘಾಟನೆ ಆಯಿತು. ಅವತ್ತು ನಾನೇ ಮುಖ್ಯಮಂತ್ರಿಯಾಗಿದ್ದೆ. ಇವತ್ತು ದಶಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿದ್ದೀನಿ. ನಮ್ಮ ಸರ್ಕಾರದ ಪ್ರಮುಖ ಫ್ಲಾಗ್ಶಿಪ್ ಪ್ರೋಗ್ರಾಂಗಳಲ್ಲಿ ಕ್ಷೀರಭಾಗ್ಯನೂ ಕೂಡ ಒಂದು.
ನಾನು ಮುಖ್ಯಮಂತ್ರಿ ಆದಾಗ ಹಾಲು ಉತ್ಪಾದಕರ ಒಕ್ಕೂಟಗಳು, ಅದರ ಅಧ್ಯಕ್ಷರುಗಳು, ಅಂದಿನ ಕೆಎಂಎಫ್ ಅಧ್ಯಕ್ಷರು, ಸಹಕಾರ ಸಚಿವರು ಮತ್ತೆ ಪಶುಸಂಗೋಪನಾ ಸಚಿವರು, ಆಗ MD ಆಗಿದ್ರು ಪ್ರೇಮ್ನಾಥ್, ಇವರು ಕೂಡ ಬಂದಿದ್ರು. ಇವರೆಲ್ಲರೂ ಕೂಡ ನನ್ನ ಬಳಿ ಬಂದು ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ಎಲ್ಲ ಹಾಲನ್ನು ಕೂಡ ಮಾರಾಟ ಮಾಡಕ್ಕಾಗಲ್ಲ, ಉಪ ಉತ್ಪನ್ನಗಳನ್ನೂ ಕೂಡ ಮಾಡೋದು ಕಷ್ಟ, ನಮಗೆ ನಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ಸರ್ಕಾರ ಏನಾದರೂ ಮಾಡಬೇಕು ಅಂತೇಳಿ ನನ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಅನೇಕ ಶಾಲಾ ಮಕ್ಕಳು, ಸುಮಾರು 180% ಮಕ್ಕಳು ದಲಿತ ಕುಟುಂಬದಿಂದ, ಹಿಂದುಳಿದ ಕುಟುಂಬದಿಂದ, ಅಲ್ಪಸಂಖ್ಯಾತರ ಕುಟುಂಬದಿಂದ, ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳು. ಆ ಮಕ್ಕಳು ಬಹಳ ಜನ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಅವರಲ್ಲಿ ಪೌಷ್ಟಿಕತೆಯನ್ನ ಉಂಟು ಮಾಡಬೇಕು ಅಂತಕ್ಕಂಥ ಒಂದು ಕಾರಣದಿಂದ, ಎರಡನೇ ಕಾರಣ ಮಕ್ಕಳಿಗೆ ಹಾಲು ಕೊಡೋದ್ರಿಂದ, ಕೆಎಂಎಫ್ನಿಂದ ಒಕ್ಕೂಟಗಳಿಂದ ಹಾಲು ಕೊಂಡ್ಕೊಳ್ಳೋದ್ರಿಂದ ಒಕ್ಕೂಟಗಳಿಗೂ ಅನುಕೂಲ ಆಗ್ತದೆ, ಆ ಮೂಲಕ ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ, ಕೆಎಂಎಫ್ಗೂ ಕೂಡ ಅನುಕೂಲ ಆಗ್ತದೆ ಅಂತೇಳಿ ತೀರ್ಮಾನ ಮಾಡಿ ಮಕ್ಕಳಿಗೆ, ಪ್ರತಿ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಅನುದಾನ ಇರ್ತಕ್ಕಂಥ ಶಾಲೆಗಳಿಗೆ, ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಕೂಡ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮಕ್ಕಳು, 50,61,000 ಅವತ್ತು 50,61,000 ಮಕ್ಕಳಿಗೆ, ಈಗ 65 ಲಕ್ಷ. ಅವತ್ತು ಆ ಮಕ್ಕಳಿಗೆ ಹಾಲು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಮಗುವಿಗೆ 150 ಮಿಲಿಲೀಟರ್ 150 ಮಿಲಿಲೀಟರ್ ಪ್ರತಿ ಮಗುಗೂ ಕೂಡ ಕೊಡಬೇಕು. ಯಾವ ಧರ್ಮದವರಾಗ್ಲಿ, ಯಾವ ಜಾತಿಯವರಾಗ್ಲಿ, ಎಲ್ಲ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ಅವತ್ತು ಹೊಸಕೋಟೆಯಲ್ಲಿ ಇದರ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ರು. ಬಹುಶಃ ಇವತ್ತು ಸುಮಾರು 54,68,000 54,68,000 ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ,
ಹಾಲಿದೆಯಲ್ಲ, ಇಟ್ಸ್ ಎ ಕಂಪ್ಲೀಟ್ ಫುಡ್. ಹೆಚ್ಚು ಕ್ಯಾಲ್ಸಿಯಂ ಇರ್ತಕ್ಕಂಥ ಒಂದು ಪದಾರ್ಥ. ಹಾಲೆಲ್ಲರೂ ಎಲ್ಲ ವಯಸ್ಸಿನವರು ಕುಡಿಬಹುದು. ಮಕ್ಕಳು ಕುಡಿಬಹುದು, ಮಧ್ಯ ವಯಸ್ಕರು ಕುಡಿಬಹುದು, ವಯಸ್ಸಾದವರು ಕೂಡ ಕುಡಿಬಹುದು. ಅದಕ್ಕೆ ಸರ್ಕಾರ ದುಡ್ಡು ಕೊಡ್ತೀವಿ, ಹಾಲು ಕೊಟ್ಟು ತಗೊಳ್ತೀವಿ, ಮಕ್ಕಳು ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ಈ ಕಾರ್ಯಕ್ರಮ 10 ವರ್ಷಗಳಿಂದ ನಡೆದು ಯಶಸ್ವಿಯಾಗಿ ನಡೆದು ಈಗ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಅದರ ದಶಮಾಂಶೋತ್ಸವ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಸುಮಾರು ಸರ್ಕಾರ ಈ ಕಾರ್ಯಕ್ರಮಕ್ಕೆ ಈ ವರ್ಷ 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಅನೇಕ ಫ್ಲಾಗ್ಶಿಪ್ ಕಾರ್ಯಕ್ರಮಗಳನ್ನು ಮಾಡಿದ್ರು ನಾವು. ಆಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಶೂಭಾಗ್ಯ, ಶಾದಿ ಭಾಗ್ಯ. ಒಂದು ಸಂತೋಷ ಏನಪ್ಪಾ ಅಂತಂದ್ರೆ, ಶೂಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದು ಮಧುಗಿರಿನಲ್ಲೇ. ಶೂಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದ್ದು ಮಧುಗಿರಿನಲ್ಲಿ. ಮಿಡಿಗೇಶಿ ಹೋಬಳಿನಲ್ಲಿ. ಅದನ್ನ ರಾಜಣ್ಣ ಸಲಹೆ ಕೊಟ್ಟರು, ಶೂಭಾಗ್ಯ ಕಾರ್ಯಕ್ರಮ ಅನೌನ್ಸ್ ಮಾಡಿ ಸರ್ ಇವತ್ತು ಅಂತೇಳಿ. ನಾನು ರಾಜಣ್ಣ ಹೇಳಿದ ತಕ್ಷಣ ಘೋಷಣೆ ಮಾಡಿಬಿಟ್ಟೆ. ಯಾಕಂತಂದ್ರೆ ನನ್ನ ಅನುಭವ ಏನು ಗೊತ್ತಾ, ನಾನು ಹೈಸ್ಕೂಲ್ ಬರೋವ್ರಿಗೆ ಚಪ್ಪಲಿನೇ ಹಾಕಿರ್ಲಿಲ್ಲ. ನನ್ನ ಪರಿಸ್ಥಿತಿ ಮಕ್ಕಳಿಗೆ ಬರಬಾರದು. ಶ್ರೀಮಂತರ ಮಕ್ಕಳು ಮಾತ್ರ ಯೂನಿಫಾರ್ಮ್, ಟೈ, ಶೂ, ಸಾಕ್ಸ್ ಶಾಲೆಗೆ ಹಾಕ ಬರಬೇಕು. ಬಡವ್ರ ಮಕ್ಕಳು ಬರೀ ಕಾಲಲ್ಲಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳು ಕೂಡ ಶೂ ಹಾಕೊಂಡು ಬರಬೇಕು, ಟೈ ಕಟ್ಕೊಂಡು ಬರಬೇಕು, ಯೂನಿಫಾರ್ಮ್ ಹಾಕಿಡಬೇಕು, ಸಾಕ್ಸ್ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿ ನೆಕ್ಸ್ಟ್ ಇಯರೇ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿ ಜಾರಿಗೆ ತರತಕ್ಕಂಥ ಕೆಲಸವನ್ನು ಮಾಡೋದು. ಹೀಗೆ ಅನೇಕ ಭಾಗ್ಯಗಳನ್ನ ನಮ್ಮ ಸರ್ಕಾರ ಹಿಂದೆ ಅಧಿಕಾರದಲ್ಲಿದ್ದಾಗ ನಾವು ಕೊಟ್ಟಿದ್ದು. ಬಹುಶಃ ಈ ಕ್ಷೀರಭಾಗ್ಯ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಚಪ್ಪಾಳೆನೆ ತಟ್ಟಲ್ವಲ್ರಿ ನೀವು? ನಿಮ್ಗೋಸ್ಕರ ಈ ಕಾರ್ಯಕ್ರಮ ಮಾಡಿರೋದು. ನೀವೇ ಚಪ್ಪಾಳೆ ತಟ್ತೀರಿ, ಯಾರಿಗೆ ಹೇಳಲಿ ನಾನು? ಏನಂತ ಕೊಟ್ಟಿರೋದು? ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ಅಂತ ಇದೆ. ರಾಷ್ಟ್ರ ಮಟ್ಟದಲ್ಲಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೆ. ಆ ಫೆಡರೇಷನ್ ಅವರು ನಮಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇದು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರಲ್ಲ,
ನಿಮ್ಮ ಮಕ್ಕಳಿಗೋಸ್ಕರ. ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ತಾನೇ ಒಳ್ಳೆ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಹಸುದು ಮಲಗಬಾರದು, ಹಸುವಿನಿಂದ ಇರಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದರು. ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ, ತಲಾ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ತಲಾ 7 ಕೆಜಿ ಅಕ್ಕಿ. ಅದನ್ನ ಇಂದಿನ ಬಿಜೆಪಿ ಸರ್ಕಾರ 4 ಕೆಜಿ 5 ಕೆಜಿ ಮಾಡಕ್ ಕೊಟ್ರು. ನಾನು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದೆ, ಇಂದಿನ ಸರ್ಕಾರದವರು 4-5 ಕೆಜಿ ಮಾಡಿದ್ದಾರೆ. ನಾನು ಈಗ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನ ಹೆಚ್ಚು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ನಾವು ಅಕ್ಕಿ ಕೊಂಡ್ಕೊಳ್ಳಲಿಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಪತ್ರ ಬರೆದು ಅವರು ನಮ್ಗೆ ಉತ್ತರ ಕೊಟ್ಟರು ಪತ್ರದ ಮೂಲಕ. ನಮ್ಮ ಹತ್ರ ಅಕ್ಕಿ ಬೇಕಾದಷ್ಟು ದಾಸ್ತಾನ್ ಇದೆ, ನಾವು ಅಕ್ಕಿ ಕೊಡಕ್ಕೆ ತಯಾರಾಗಿದ್ದೀವಿ. ಅಂತೇಳಿ ಪತ್ರ ಬರೆದ್ರು. ನಾವು ಅದನ್ನು ನಂಬಿಟ್ಟು ಆಮೇಲೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡಬಾರ್ದಾಗಿ ಮಾಡಿಬಿಟ್ರು. ನೀವು ತಿಳ್ಕೋಬೇಕು, ಬಿಜೆಪಿಯವರು ಬಡವರ ಪರವಾಗಿದ್ದಾರಾ? ಬಡವರ ಪರವಾಗಿದ್ದಾರಾ? ಇಲ್ಲ, ಬಡವರ ಪರವಾಗಿಲ್ಲ. ನಾವೇನು ಪುಕ್ಕಟೆ ಕೇಳಿರಲಿಲ್ಲ ಅಕ್ಕಿನ. ದುಡ್ಡು ಕೊಡ್ತೀವಪ್ಪ, ದುಡ್ಡು ಕೊಡ್ತೀವಿ, 36 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡ್ರಿ ನಮಗೆ ಅಂತ ಹೇಳಿ ಕೇಳಿದಾಗ ಹೂ ಅಂತ ಒಪ್ಕೊಂಡು ಆಮೇಲೆ ಕೊಡದೆ ಹೋದ್ರಲ್ಲ, ಇವ್ರು ಎಂತ ನೀಚರು ಅಂತಕ್ಕಂಥದನ್ನ ತಾವೆಲ್ಲ ತೀರ್ಮಾನ ಮಾಡಬೇಕು. ಬಡವರ ವಿರೋಧಿಗಳು, ಬಡವರ ವಿರೋಧಿಗಳು, ಮನುಷ್ಯತ್ವ ಇಲ್ಲೇ ಇರ್ತಕ್ಕಂಥ ಜನ, ಅವರು ಕೇಂದ್ರ ಸರ್ಕಾರ ಕೊಡಬಾರದು ಅಂತ FCA ಹೇಳಿದ್ರು, ಅವರು ಕೊಡಲ್ಲ ಅಂತ ಹೇಳ್ಬಿಟ್ರು. ಕೊನೆಗೆ ನಾವು ಅದಕ್ಕೆ ಅಕ್ಕಿ ಸಿಕ್ಕವರಿಗೆ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡಾಗ್ತದೆ, ಪ್ರತಿಯೊಬ್ಬರಿಗೆ 34 ರೂಪಾಯಿನಂತೆ 170 ರೂಪಾಯಿಗಳನ್ನ ಈಗಾಗಲೇ 2 ತಿಂಗಳು ಕೊಟ್ಟಿದ್ದೇವೆ, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ. ಈಗ ಅಕ್ಕಿ ಸಿಗ್ತದೆ ಅಂತ ಗೊತ್ತಾಗಿದೆ. ನಾವು ಯೋಚನೆ ಮಾಡ್ತಾ ಇದ್ದೀವಿ, ಅಕ್ಕಿ ಕೊಡಬೇಕಾ, ದುಡ್ಡನ್ನೇ ಕೊಡೋದು ಮುಂದುವರಿಸಬೇಕಾ ಅಂತ. ನೀವೇನ್ ಹೇಳ್ತೀರಿ? ಅಕ್ಕಿ ಬೇಕಾ, ದುಡ್ಡು ಬೇಕಾ? ಅಕ್ಕಿ ಬೇಕು, ಅಕ್ಕಿ ಬೇಕು, ಅಕ್ಕಿ ಬೇಕು, ಅಕ್ಕಿ ಬೇಕು. ಆದ್ರೆ ಒಂದು ಮಾತ್ರ ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಯಾರಾದ್ರೂ ಮಾರ್ಕೊಳ್ಳೋರಿದ್ರೆ ಮಾರ್ಕೊಳ್ಳಕ್ ಹೋಗ್ಬೇಡಿ. ಅದ್ರ ಕಾಯ್ಕೊಂಡು ನಿಂತವ್ರೆ ಬಹಳ ಜನ ಕಮ್ಮಿ ದುಡ್ಡು ತಗೊಳಕ್ಕೆ. ಅಕ್ಕಿ ಕೊಡೋಣ, 10 ಕೆಜಿ ಅಕ್ಕಿ, ಬಡವರು 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ನಿರ್ಧಾರ. ಬಡವರು 3 ಹೊತ್ತು ಊಟ ಮಾಡಬೇಕು. ಯಾರು ಕೂಡ ಹಸುವಿನಿಂದ ಇರಬಾರದು. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ 4,42,00,000 ಜನರಿಗೆ ಅಕ್ಕಿ ಕೊಡ್ತೀವಿ.
4,42,00,000 ಜನರಿಗೆ. ಬಿಜೆಪಿ ಸರ್ಕಾರ ಯಾಕೆ ನಿಮ್ಗೆ ಅಕ್ಕಿ ಕೊಡೋದು ನಿಲ್ಲಿಸ್ಬಿಟ್ಟಿದ್ರು? ನೀವು ಕೇಳಬೇಕಲ್ಲ. ನಾವು ಈಗ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಗೊತ್ತಾ? ಮೊನ್ನೆನೂ ಹೇಳಿದ್ದಾರೆ, ಬಡವರಿಗೆ ಫ್ರೀಯಾಗಿ ಕಾರ್ಯಕ್ರಮಗಳನ್ನು ಕೊಟ್ಟರೆ ರಾಜ್ಯಗಳು ಆರ್ಥಿಕವಾಗಿ ದಿವಾಳಿ ಆಗ್ತವೆ. ಯಾರೇ ಹೇಳೋದು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವ್ರು ಹೇಳ್ತಾರೆ ರಾಜ್ಯಗಳು ದಿವಾಳಿ ಆಗ್ಬಿಡ್ತವೆ ಈ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ಲಿಕ್ಕಾಗ್ಲಿಲ್ಲ. ನಾನು ಹೇಳಿದೆ, ಮಿಸ್ಟರ್ ನರೇಂದ್ರ ಮೋದಿ, ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ತೋರಿಸ್ತೇವೆ ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯವನ್ನ ದಿವಾಳಿ ಆಗ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ಇವತ್ತು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ. ಎಷ್ಟು? 4. ಎಷ್ಟು? ಶಕ್ತಿ ಯೋಜನೆ. ಎಲ್ಲ ಹೆಣ್ಮಕ್ಳು ಕೂಡ, ಇಲ್ಲಿ ಹೆಣ್ಮಕ್ಳೆಲ್ಲ ಬಹಳ ಜನ ಹೆಣ್ಮಕ್ಳು ಇದ್ದಾರ, ಎಲ್ಲ ಒಟ್ಟೋಗಿದ್ದಾರೆ ಊಟ ಮಾಡಬೇಕು ಅಂತ. ನೀವೆಲ್ಲ ಫ್ರೀಯಾಗಿ ನಮ್ಮ ಸರ್ಕಾರಿ ಬಸ್ನಲ್ಲಿ ತಿರುಗಾಡೋದು, ಫ್ರೀಯಾಗಿ. ಇದು ಜೂನ್ 11ನೇ ತಾರೀಕಿನಿಂದ ಪ್ರಾರಂಭ ಆಯಿತು. ಜೂನ್ 11. ನಿನ್ನೆವರೆಗೆ 53 ಕೋಟಿ ಮಹಿಳೆಯರು, ಎಷ್ಟು? 53 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿದ್ದಾರೆ, ತವ್ರ ಮನೆಗಳಿಗೆ ಹೋಗಿದ್ದಾರೆ, ಅವ್ರು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗಿದ್ದಾರೆ, ನೆಂಟರು ಸ್ನೇಹಿತರ ಮನೆಗೆ ಹೋಗಿದ್ದಾರೆ, ನೆಂಟರ ಮನೆಗೆ ಹೋಗಿದ್ದಾರೆ. ಏನ್ ಹೇಳ್ತಾರೆ? ಕಾಲೇಜ್ಗೆ ಹೋಗೋ ಹೆಣ್ಣು ಗಂಡು ಮಕ್ಕಳು ಎಲ್ರಿಗೂ ಫ್ರೀ. ಪ್ರತಿ ತಿಂಗಳು 50 ರಿಂದ 50 ಲಕ್ಷ ಹೆಣ್ಮಕ್ಳು ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿದಿನ, ಪ್ರತಿ ತಿಂಗಳಲ್ಲ, ಪ್ರತಿದಿನ 50 ರಿಂದ 55 ಲಕ್ಷ ಹೆಣ್ಮಕ್ಳು ಪ್ರತಿದಿನ. ನನಗೆ ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದಿದ್ದು ನನಗೆ. ಏನಂತ ಅಂತಂದ್ರೆ, ನಮ್ಮ ಈ ಕಾರ್ಯಕ್ರಮನ, ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಅಪ್ರಿಶಿಯೇಟ್ ಮಾಡಿ, ಸಿದ್ದರಾಮಯ್ಯನವರೇ, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡಿದ ಮೇಲೆ ನಮ್ಮ ದೇವಸ್ಥಾನಕ್ಕೆ, ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಆಗಿದ್ದಾರೆ, ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದೆ, ಹೆಗ್ಡೆಯವರೇ, ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡೋದು ಬೇಡ, ಇಡೀ 7 ಕೋಟಿ ಕನ್ನಡಿಗರ ಪರವಾಗಿ ಅರ್ಚನೆ ಮಾಡಲಿ ಅಂತ ಹೇಳಿದೆ. ನಾನು ಎಲ್ಲ ಹೆಣ್ಮಕ್ಳು, ಜಾತಿ ಧರ್ಮ ಇಲ್ಲ ಇದಕ್ಕೆ, ಎಲ್ಲ ಹೆಣ್ಮಕ್ಳು ಕೂಡ ತಿರುಗಾಡಬಹುದು. ನಾನು ಕೇಳಿದ್ರು ಪ್ರಶ್ನೆ, ಅವರು ನಿಮ್ಮ ಹೆಂಡತಿನೂ ತಿರುಗಾಡಬಹುದಾ ಅಂತ. ನನ್ನ ಹೆಂಡತಿನೂ ತಿರುಗಾಡಬಹುದು ಅಂತ ಹೇಳಿದೆ. ಗೊತ್ತಾಯ್ತಾ ನಿಂಗಪ್ಪ? ಎಲ್ಲರೂ ಕೂಡ ತಿರುಗಾಡಬಹುದು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ ವರೆಗೆ. ಇಲ್ಲಿ ಈ ಫಂಕ್ಷನ್ ಜಾಗದಲ್ಲಿ ಎಲ್ಲಿ ಇಲ್ಲ, ಈ ಕಡೆ ಮಾಡಿದ್ರು,
ಯೋಜನೆ ಮಾಡಿದ್ರು. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಬಿಲ್ಲೇ ಕೊಡಬೇಕಾಗಿಲ್ಲ. ಜುಲೈ ತಿಂಗಳಲ್ಲಿ ಈಗಾಗಲೇ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಬಿಲ್ ಕೊಟ್ಟಿದ್ದೀವಿ. ಆಗಸ್ಟ್ ತಿಂಗಳದ್ದು ಸೆಪ್ಟೆಂಬರ್ನಲ್ಲಿ ಬಿಲ್ ಕೊಡ್ತೀವಿ. ಯಾರು 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ ಕಟ್ಟಾಗಿಲ್ಲ, ಫ್ರೀ. ಆಮೇಲೆ ಅನ್ನಭಾಗ್ಯ ಈಗಾಗಲೇ ಹೇಳಿದ್ದೀವಿ. 4ನೇದು ಗೃಹ ಲಕ್ಷ್ಮಿ. ಗೃಹ ಲಕ್ಷ್ಮಿ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ಯಜಮಾನಿರು ಯಾರ್ಯಾರು ತಗೋತಾ ಇದ್ದೀರಿ ಕೈ ಎತ್ತಿ ನೋಡ. ಮನೆ ಯಜಮಾನರು ಇವರಿಗೆ ಪ್ರತಿ ಯಜಮಾನಿಗೆ 1,10,00,000 ಯಜಮಾನಿರು ಈಗ ನೋಂದಾಯಿಸಿಕೊಂಡಿದ್ದಾರೆ. 1,10,00,000. ಒಟ್ಟು ಇರ್ತಕ್ಕಂಥವರು 1,26,00,000. ಅದರಲ್ಲಿ 1,10,00,000 ಜನ ನೋಂದಾಯಿಸಿಕೊಂಡಿದ್ದಾರೆ. ಅಂದ್ರೆ 1,10,00,000 ಕುಟುಂಬಗಳಿಗೆ ಪ್ರತಿ ಮಹಿಳೆಗೆ 2,000 ರೂಪಾಯಿ. 2,000 ರೂಪಾಯಿ. ನರೇಂದ್ರ ಮೋದಿಜಿ ನೀವು ಯಾವಲ್ಲಾರು ಕೊಟ್ಟಿದ್ದೀರಾ? ಮತ್ತೆ ಬಿಜೆಪಿ ಓಟ್ ಹಾಕ್ತೀರಾ ಪಾರ್ಲಿಮೆಂಟ್ಗೆ? ಒಂದು ಓಟ್ ಹಾಕ್ಬಾರ್ದು ಅವರಿಗೆ, ಒಂದು ಓಟ್ ಹಾಕ್ಬಾರ್ದು. ಯಾಕಂತಂದ್ರೆ ರಾಜ್ಯಗಳು ದಿವಾಳಿ ಆಗ್ಬಿಡ್ತವೆ. ಬಡವರು ಕೊಟ್ರೆ ದಿವಾಳಿ ಆಗ್ಬಿಡ್ತವೆ. ಅಂಬಾನಿ ಅದಾನಿ ಕೊಟ್ರೆ ಏನಾಗುತ್ತೆ? ದೇಶ ಉದ್ಧಾರ ಆಗುತ್ತಾ? ಬಡವರು ಉದ್ಧಾರ ಆಗ್ತಾರ? ಇದು ಬಹಳ ಮುಖ್ಯವಾದಂತ ವಿಚಾರ. ಅಂಬಾನಿ ಅದಾನಿ, ಮಿಸ್ಟರ್ ನರೇಂದ್ರ ಮೋದಿಜಿ, ನಿಮ್ ಕಾಲದಲ್ಲಿ ಅಂಬಾನಿ ಅದಾನಿಗಳು ದೊಡ್ಡ ಕುಳುಗಳಾದ್ರೆ ಹೊರತು ಬಡವರಾಗೇ ಉಳಿದ್ರು, ಇನ್ನೂ ಜಾಸ್ತಿ ಬಡವರಾದರು. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳನ್ನೇ ಜಾರಿ ಕೊಟ್ಟಿದ್ದೀವಿ. 5ನೇ ಗ್ಯಾರಂಟಿ ಜಾನ್ವರಿ 2024ಕ್ಕೆ ಜಾರಿಯಾಗುತ್ತೆ. ಅದು ಎಲ್ಲ ಯುವಕ ಯುವತಿಯರಿಗೆ, ಯಾರ್ಯಾರು ಗ್ರಾಜ್ಯುಯೇಟ್ ಆಗ್ತಾರೆ, ಕೆಲಸ ಸಿಕ್ಕಲ್ಲ, ಅವ್ರಿಗೆ 2 ವರ್ಷದವರೆಗೆ ಒಬ್ಬ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಕೊಡ್ತೀವಿ, ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ ಕೊಡ್ತೀವಿ. ಈ ನಿರುದ್ಯೋಗದ ಭತ್ಯೆಯನ್ನ ಕೊಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಬಡವರು, ಯುವಕರು, ಮಹಿಳೆಯರು, ರೈತರು ಇವೆಲ್ಲರಿಗೂ ಕೂಡ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಹಾಲು ಕೊಟ್ಟು ಈ ಸಾರಿ 1 ಮೊಟ್ಟೆ ಕೊಡ್ತಿದ್ರು ವಾರಕ್ಕೆ. 8ನೇ ತರಗತಿವರೆಗೆ ಮಾತ್ರ ಕೊಡ್ತಾ ಇದ್ರು. ಈಗ 10ನೇ ತರಗತಿವರೆಗೆ ವಾರಕ್ಕೆ 2 ದಿನ ಮೊಟ್ಟೆ. ಯಾರಿಗೆ? ನಿನಗಲ್ಲ, ಶಾಲಾ ಮಕ್ಕಳಿಗೆ. SSLC ವರೆಗೆ 10ನೇ ತರಗತಿವರೆಗೆ ಓದ್ತಕ್ಕಂಥ ಮಕ್ಕಳಿಗೆ ವಾರಕ್ಕೆ 2 ದಿನ ಮೊಟ್ಟೆ. ಎಲ್ಲ ಪೌಷ್ಟಿಕ ಆಹಾರ ಇರಬೇಕಲ್ಲ. ನಮ್ಮ ಕಾಲದಲ್ಲಿ ಇವೆಲ್ಲ ಸಿಗ್ತಿರ್ಲಿಲ್ಲ. ನಮ್ಮ ಸರ್ಕಾರ ಇವತ್ತು ಬಡವರು, ರೈತರಿಗೆ
ನಾವು 0% ಅಲ್ಲಿ 3 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದಿತ್ತು. 5 ಲಕ್ಷದವರೆಗೆ ಅಲ್ಲ 10 ಲಕ್ಷದವರೆಗೆ 3% ನಲ್ಲಿ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದಿದ್ದು. ಈ ಸಾರಿ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ, 5 ಲಕ್ಷದವರೆಗೆ 0% ಸಾಲ, 5 ಲಕ್ಷದವರೆಗೆ ಬಡ್ಡಿ ಕೊಡಾಗಿಲ್ಲ. ಎಲ್ಲಿ ರಾಜಣ್ಣ 5 ಲಕ್ಷದವರೆಗೆ ಸಾಲ 0%, 15 ಲಕ್ಷದವರೆಗೆ 3% ಮಾತ್ರ ಬಡ್ಡಿ ಕೊಡಬೇಕು. ಸೊ ರೈತರು ವ್ಯವಸಾಯ ಪಾಪ ಅನಿಶ್ಚಿತವಾಗಿರ್ತಕ್ಕಂಥದ್ದು ವ್ಯವಸಾಯ. ಈಗ ಮಳೆ ಬಂದ್ರೆ ಬೆಳೆ ಆಗುತ್ತೆ, ಮಳೆ ಬರದಿದ್ರೆ ಬೆಳೆ ಆಗಲ್ಲ. ಯಾಕೋ ನಮಗೆ ಆಗಸ್ಟ್ ತಿಂಗಳಲ್ಲಿ ಮಳೆ ಕೈ ಕೊಟ್ಬಿಡ್ತು. ಈ ಸೆಪ್ಟೆಂಬರ್ನಲ್ಲೂ ಕೂಡ ಈಗ ನಿನ್ನೆ ಮೊನ್ನೆ ಮಳೆ ಆಗಿದೆ ಅಷ್ಟೇ. ಈ ಉಬ್ಬ ಮಳೆನ ಈಗ ಉಬ್ಬ ಮಳೆ ಕೊನೆ ಬಂದಿರಬೇಕು. ಇಲ್ಲಿವರೆಗೆ ಮಳೆ ಬರಲಿಲ್ಲ, ರೈತರು ಕಂಗಾಲಾದರು. ಕುಡಿಯ ನೀರಿಲ್ಲ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಕುಡಿಯ ನೀರು ಕೊಡಬೇಕು ಅಂತೇಳಿ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ನಾನೇ ಉದ್ಘಾಟನೆ ಮಾಡಿ ಅದನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಇಂದಿನ ಬಿಜೆಪಿ ಸರ್ಕಾರ ದುಡ್ಡು ಕೊಡದೇನೆ ಅದನ್ನ ವಿಳಂಬ ಮಾಡಿಬಿಟ್ರು. ಕೊರಟಗೆರೆಗೆ, ಮಧುಗಿರಿಗೆ ಕುಡಿಯ ನೀರು, ಪಾವಗಡ ಕೊಟ್ಟಿದ್ದೀವಿ ಕುಡಿಯ ನೀರು, ತುಂಗಭದ್ರಾ ನದಿ ಹಿನ್ನೀರಿನಿಂದ ತಗೊಬಂದು ಕೊಟ್ಟಿದ್ದೀವಿ. ಕುಡಿಯ ನೀರಿನ ಪ್ರಾಜೆಕ್ಟ್ ಎತ್ತಿನಹೊಳೆ ನಾನು ಇವತ್ತು ಹೇಳ್ತೇನೆ, ನಮ್ಮ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ ಒತ್ತು ಕೊಟ್ಟು ಅದನ್ನ ಆದಷ್ಟು ಜಾಗ್ರತೆ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ. ನಾವೇ ಪ್ರಾರಂಭ ಮಾಡಿದ್ದು, ನಾವೇ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಪಾವಗಡ ಇದು ಕೂಡ್ಲಿಗಿ ಅಲ್ಲಿಂದ ನೀರಿನಿಂದ ತಗೊಂಡ್ಬಂದು 2300 ಕೋಟಿ ರೂಪಾಯಿ. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಕುಡಿಯ ನೀರಿನ ಪ್ರಾಜೆಕ್ಟ್. ಏನಪ್ಪಾ ವೆಂಕಟೇಶ, ಯಾವ ಸರ್ಕಾರನೂ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಮಾಡಿದ 2300 ರೂಪಾಯಿ, 300 ಕೋಟಿ, 2300 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಕೂಡ್ಲಿಗಿ, ಚಳ್ಳಕೆರೆ, ಪಾವಗಡ ಮತ್ತೆ ಜಗಳೂರು, ಮೊಳಕಾಲ್ಮೂರು ಇವಿಷ್ಟು ತಾಲೂಕುಗಳಿಗೆ ದೊಡ್ಡ ಪ್ರಾಜೆಕ್ಟ್ ಮಾಡಿ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು. ಅಪ್ಪರ್ ಭದ್ರಾ, ಈಗ ಜಯಚಂದ್ರ ನನ್ನ ಕಡೆನೆ ನೋಡ್ತಾ ಇದ್ದೀನಿ, ಹೇಳ್ತಾನೋ ಇಲ್ಲೋ ಅಂತ. ಅಪ್ಪರ್ ಭದ್ರಾ, ಜಯಚಂದ್ರ ತುಮಕೂರು ಜಿಲ್ಲೆಗೆ ನೀರು ಬರಲೇಬೇಕು ಅಂತೇಳಿ ಅವರು ಕೂಡ ಬಹಳ ಹೋರಾಟ ಮಾಡಿದ್ರು. ನಾವು ಅಪ್ಪರ್ ಭದ್ರಕ್ಕೂ ಕೂಡ ಅದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಹೇಳಿದ್ರು. ಇಲ್ಲಿ ಘೋಷಣೆನೂ ಮಾಡಿದ್ರು ಈ ವರ್ಷ ಬಜೆಟ್ನಲ್ಲಿ 5300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ. ಇವತ್ತಿನವರೆಗೆ ಒಂದು ಪೈಸೆ ಬಂದಿಲ್ಲ. ಇವತ್ತಿನವರೆಗೆ ಒಂದೇ ಒಂದು ಪೈಸೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಈಗ ಹೇಳ್ತಾರೆ AIBPನಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಸ್ಕೀಮ್ ಅಂತ ಒಂದಿದೆ, ಅದರಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ, ನಾನು ಇವತ್ತು ಒತ್ತಾಯ ಮಾಡ್ತೇನೆ, ಕೇಂದ್ರ ಸರ್ಕಾರ ಕೂಡಲೇ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಬೇಕು. ಈ ವರ್ಷ ಇಂದಿನ ಬಿಜೆಪಿ ಸರ್ಕಾರ ಏನ್ ಬಜೆಟ್ ನಲ್ಲಿ ಹೇಳಿದ್ರು
5,300 ಕೋಟಿ ಕೊಡ್ತೀವಿ ಅಂತ ಅದನ್ನ ಕೂಡಲೇ ಕೊಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಪೂರ್ವಕವಾಗಿ ಕೇಂದ್ರ ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ. ಆದರೂ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಪ್ಪರ್ ಬ್ರಿಡ್ಜ್ ಪ್ರಾಜೆಕ್ಟ್ ಅನ್ನ ಮಾಡಿ ಮುಗಿಸ್ತೇವೆ, ನಾವು ಅದನ್ನು ಜಾರಿ ಕೊಡ್ತೇವೆ, ಈಗಾಗಲೇ ಜಾರಿ ಆಗ್ತಾ ಇದೆ, ಅದು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ರಾಜಣ್ಣವ್ರ ಕೋರಿಕೆ ಏನಪ್ಪಾ ಅಂತಂದ್ರೆ, ಪರಮೇಶ್ವರ ಬಹಳ ಚಪ್ಪಾಳೆ ತಟ್ಟಿದ್ರಿ ನೀವೆಲ್ಲ. ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು, ಹೊಸ ಜಿಲ್ಲೆಯನ್ನಾಗಿ ಮಾಡಬೇಕು. ನಾವು ಸ್ವಲ್ಪ ಈಗೆಲ್ಲ ಹೊಸ ತಾಲೂಕುಗಳು ಮಾಡಿ ದುಡ್ಡಿಲ್ಲ, ಈಗ ಅವಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡಕ್ಕಾಗಿಲ್ಲ. 4 ತಾಲೂಕಿನ ಕೋರಿಕೆ ಕೆಲವರು ನಿಮ್ಮ ಜಿಲ್ಲೆಯಲ್ಲಿ ವಿರೋಧ ಮಾಡೋರು ಇದ್ದಾರೆ. ಅದರಿಂದ ನಾನು ಇಷ್ಟೇ ಹೇಳ್ತೀನಿ, ರಾಜಣ್ಣ ಕೂತ್ಕೊ, ಅಲ್ಲೇ ಎದ್ದು ಬರಬೇಡ, ಇಲ್ಲಿ ರಾಜೇಂದ್ರ ಇದ್ದಾನೆ ಸಾಕು. ಹೇಳಿದ್ರಪ್ಪ, ರಾಜಣ್ಣ ಹೇಳ್ತಾರೆ ಯಾರ್ದು ವಿರೋಧ ಇಲ್ಲ ಅಂತ. ತಿಪ್ಟೂರ್ನ ಷಡಕ್ಷರಿ ಹೇಳ್ತಾರೆ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ. ಎನಿವೇ, ಮಧುಗಿರಿ ಜಿಲ್ಲೆ ಮಾಡೋದ್ರ ಬಗ್ಗೆ ಸರ್ಕಾರ ಪರಿಶೀಲನೆಯನ್ನ ಮಾಡುತ್ತದೆ. ಆಮೇಲೆ ಈ ಏಕಶಿಲಾ ಬೆಟ್ಟ ಇದೆಯಲ್ಲ, ನಾನು ಇಲ್ಲೇ ಬಂದಾಗ ಘೋಷಣೆ ಮಾಡಿದೆ, ಮಡಿಸೇರಿ ಅಲ್ಲ, ನಾನೇ ಘೋಷಣೆ ಮಾಡಿದೆ ಬಜೆಟ್ನಲ್ಲಿ. ನಾನೇ ಘೋಷಣೆ ಮಾಡಿರೋದ್ರಿಂದ ಈ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇಯನ್ನ ನಮ್ಮ ಸರ್ಕಾರ ಮಾಡೇ ತೀರ್ತದೆ ಅಂತಕ್ಕಂಥ ಮಾತನ್ನು ಆಮೇಲೆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಹೇಳಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆಯಲ್ಲ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಇದ್ದಾರೆ. ಮುಂದಿನ ವರ್ಷ, ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷ ಅದನ್ನ ಮಂಜೂರು ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಸೊ ಇವಿಷ್ಟು ಬಹಳ ಪ್ರಮುಖವಾಗಿ ಮಧುಗಿರಿನಲ್ಲಿ ಒತ್ತಾಯ ಮಾಡಿರ್ತಕ್ಕಂಥದ್ದು. ಇವನ್ನ ನಮ್ಮ ಸರ್ಕಾರ ಮಾಡಿಕೊಡ್ತದೆ. ಇಷ್ಟು ಮಾತ್ರ ಹೇಳ್ತೇನೆ, ನಮ್ಮ ಸರ್ಕಾರ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮಹಿಳೆಯರ ಪರವಾಗಿ ಹಾಗೂ ಕಾರ್ಮಿಕರ ಪರವಾಗಿ ಇರತಕ್ಕಂಥ ಸರ್ಕಾರ. ಕಳೆದ ಚುನಾವಣೆಯಲ್ಲಿ ನಾನು ಬಂದಿದ್ದೆ ಮಧುಗಿರಿಗೆ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ. ರಾಜಣ್ಣವರನ್ನ ದೊಡ್ಡ ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದೀವಿ. ರಾಜಣ್ಣ ಬಹಳ ಕೆಲಸ ಮಾಡಿದ್ದಾರೆ ಮಧುಗಿರಿಗೆ. ಅವ್ರು ಯಾವಾಗ MLA ಆದಾಗಲೂ ಕೂಡ ಕೆಲಸ ಮಾಡ್ತಾರೆ. ಐ ಡೋಂಟ್ ನೋ 2018ರಲ್ಲಿ ಯಾಕೆ ಸೋತ್ಬಿಟ್ರೋ ಗೊತ್ತಿಲ್ಲ ನನಗೆ. ರಾಜಣ್ಣವ್ರು ಕಳ್ಕೊಂಡ್ರೆ ನಿಮಗೆ ಅನ್ಯಾಯ, ಮಧುಗಿರಿಗೆ ಅನ್ಯಾಯ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇನ್ನು ಈ ಸಾರಿ 2023ರಲ್ಲಿ ರಾಜಣ್ಣವ್ರು ಗೆಲ್ಸಿದ್ದೀರಿ. ಇವತ್ತು ಎಷ್ಟು ಕೋಟಿ ರೂಪಾಯಿ ವಿವಿಧ ಇಲಾಖೆಗಳ ಕೆಲಸ ಯಾವಾಗ 150 ಕೋಟಿ ರೂಪಾಯಿಗಳಿಗೆ, ಅದು 3 ತಿಂಗಳಲ್ಲಿ
ನಮ್ಮ 5 ಗ್ಯಾರಂಟಿಗಳ ಜೊತೆಗೆ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳನ್ನ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕನ್ನಡ ಭವನ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಎಷ್ಟು 25 ವರ್ಷಗಳಿಂದ ನೆನಪು ಬಿದ್ದಿತ್ತು. ಅದು ಇವತ್ತು ಪೂರ್ಣ ಆಗಿ ರಾಜಣ್ಣವರ ಅಧ್ಯಕ್ಷತೆಯಲ್ಲೇ ಅದನ್ನ ಕನ್ನಡ ಭವನವನ್ನ ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ರಾಜಣ್ಣವರ ಶ್ರಮ ಅದಕ್ಕೆ ಬಹಳಷ್ಟಿದೆ. ಅದಕ್ಕೋಸ್ಕರ ರಾಜಣ್ಣ KN ರಾಜಣ್ಣ ಸಭಾಭವನ ಅಂತೇಳಿ ಅದು ಕನ್ನಡಿಗರ ಭವನ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಕನ್ನಡದ ಪರವಾಗಿದೆ. ಕನ್ನಡದ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನ ಕೊಡುತ್ತದೆ. ಮತ್ತೆ ಕನ್ನಡ ಈ ರಾಜ್ಯದ ಆಡು ಭಾಷೆ, ಆಡಳಿತ ಭಾಷೆಗೆ ಒತ್ತು ಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು, ಮೊದಲನೇ ಕಾವಲು ಸಮಿತಿ ಅಧ್ಯಕ್ಷ. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ. ಕನ್ನಡವೇ ನಮ್ಮ ಉಸಿರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಕಳೆದ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತಂದಿದ್ದೀರಿ. ನಾವು ನುಡಿದಂತೆ ನಡೀತೇವೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಯಾವತ್ತೂ ಕೂಡ ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥ ಸರ್ಕಾರ ಅಲ್ಲ. ಹೇಗೆ ಬಸವಾದಿ ಶರಣರು ನುಡಿದಂತೆ ನಡೆದಿದ್ರು ಅದೇ ರೀತಿ ನುಡಿದಂತೆ ನಡೆದಿದ್ದೀವಿ. ಮಾತು ಕೊಟ್ಟಿದ್ದೋ ಮಾತಿನಂತೆ ನಡ್ಕತೀವಿ. ನಿಮ್ಗೆ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿ ನಡೀತಕ್ಕಂಥ ಪಕ್ಷ ಅಲ್ಲ ಈ ಸಿದ್ದರಾಮಯ್ಯ ಮತ್ತೆ ನಮ್ಮ ಮಂತ್ರಿಮಂಡಲ. ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕತೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಇನ್ನೇನಿದು ಆಮೇಲೆ ಏನ್ ಹೇಳ್ತಾವ್ರೆ ಅವ್ರೇನ್ ಹೇಳ್ತಾವ್ರೆ? ಎಷ್ಟು ಒಬ್ರು ಏನಂತೆ ಹೇಳಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಕೂತ್ಕೊಳ್ಳಿ. ಹಂಗೆಲ್ಲ ಸುಳ್ಳು ಹೇಳಕ್ಕಾಗಲ್ಲ. ಕೂತ್ಕೊಳ್ಳಪ್ಪ ತಮ್ಮ. ನಾವು ಸುಳ್ಳು ಪಳ್ಳು ಹೇಳೋರಲ್ಲ. ಹೇಳಿದ ಮೇಲೆ ಮಾಡೇ ಮಾಡ್ತೀವಿ. ಹೊಸ ಜಿಲ್ಲೆ ಮಾಡೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡುತ್ತದೆ. ಇಷ್ಟನ್ನು ಹೇಳಿ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಇದನ್ನ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಎಷ್ಟೇ ಕಷ್ಟ ಆದ್ರೂ ಕೂಡ ಈಗಾಗಲೇ ರೈತರಿಗೆ ₹3 ಹಾಲಿಗೆ ಹೆಚ್ಚು ಮಾಡಿದ್ದೀವಿ. ₹3 ಹೆಚ್ಚು ಮಾಡಿದ್ದೀವಿ. ನಾನು ಹೇಳಿದೆ KMFನವರು ಮಿಲ್ಕ್ ಯೂನಿಯನ್ ಅವರು ಯಾರು ಇಟ್ಕೋಬಾರದು ಅಂತ ಹೇಳಿದ್ದೀನಿ. ಏನಿದು ಬೇಡ. ₹3 ರೈತರಿಗೆ ಕೊಟ್ಬಿಡ್ಬೇಕು ಅಂತ. ಮತ್ತೆ ನಾವು 1 kg ಹಾಲಿಗೆ ₹5 ಪ್ರೋತ್ಸಾಹ ಧನ ಕೊಡ್ತೀವಿ.
ಪ್ರೋತ್ಸಾಹಧನ 5 ರೂಪಾಯಿ. ಒಟ್ಟು ಎಷ್ಟು ಈಗ ಕೊಡ್ತಾ ಇರೋದು ಹಾಲಿಗೆ? ಒಟ್ಟು ಎಷ್ಟು ಈಗ? 40? 85 ಲಕ್ಷ. ಅದಾಯ್ತಪ್ಪ. ಈಗ ಎಷ್ಟು ರೂಪಾಯಿ ಕೊಡ್ತಾ ಇದೀವಿ ಒಂದು ಲೀಟರ್? 39 ರೂಪಾಯಿಗಳನ್ನ 1 ಲೀಟರ್ ಹಾಲಿಗೆ ಕೊಡ್ತಾ ಇದ್ದೇವೆ ಕೆಎಂಎಫ್ ನಿಂದ ಮಿಲ್ಕ್ ಯೂನಿಯನ್ಗಳಿಂದ. ಸೊ ಅದನ್ನ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರನೇ ಹಾಲು ಉತ್ಪಾದನೆ ಕಡಿಮೆಯಾಗಿತ್ತು. ಈಗ 3 ರೂಪಾಯಿ ಹೆಚ್ಚು ಮಾಡಿದ್ರಿಂದ ಮತ್ತೆ ಈಗ ಪ್ರತಿದಿನ 81 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ. 80 ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ನಾವು ಹಾಲು ಉತ್ಪಾದಕರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಧುಗಿರಿ ತಾಲೂಕಿನ ಎಲ್ಲ ಜನರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ಶುಭವನ್ನ ಕೋರಿ ಇವತ್ತು ಕೃಷ್ಣ ಜಯಂತಿ ಕೃಷ್ಣ ಜಯಂತಿಯಲ್ವೇನೆ ಯಾವತ್ತು ಈ ಜಯಂತಿ ಅಂದ್ರೆ ಅದಿದೆ ಜನ್ಮ ದಿನೋತ್ಸವ. ಕೃಷ್ಣ ಜನ್ಮ ದಿನೋತ್ಸವವನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಅಲ್ಲ. ಏನ್ ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಬಹಳ ಮಾತಾಡ್ತಾರೆ, ಆದರೆ ಕೃಷ್ಣ ಜಯಂತಿಯನ್ನ ಸರ್ಕಾರದಿಂದಲೇ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಇವತ್ತು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಜಯಂತ್ಯೋತ್ಸವದ ಶುಭಾಶಯಗಳು. ಅದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾಳಜಿ ತುಂಬಿದ ಅಭಿಮಾನದ ಭರವಸೆಯ ನುಡಿಗಳು. ಉದ್ಯೋಗಿಗಳಿಗೆ, ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಿಮಗೂ, ಮಾಧ್ಯಮ ಸ್ನೇಹಿತರಿಗೂ, ಈ ಪೊಲೀಸ್ ಸಿಬ್ಬಂದಿಗೂ, ಸುರಕ್ಷತಾ ಸಿಬ್ಬಂದಿ, ಪೊಲೀಸ್ ಈವೆಂಟ್ ಮ್ಯಾನೇಜರ್ಸ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ವಂದನೆಗಳು. ನಮಸ್ಕಾರ.